ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ದಾಮೋದರಷ್ಟಕ ಮಾಡ್ತೀರಿ? ನಾನು ಓದುದ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಾಮೋದರಷ್ಟಕಂ ಕಿ ಜೈ. ಹರೇ ಕೃಷ್ಣ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೇ ಭ್ರಾಜಮಾನಂ ಯಶೋದಾಭಿಯೋಲೋಕಲಾಘವಮಾನಂ ಪರಾಮೃಷ್ಟಮತ್ಯಂತತೋ ಧೃತ್ಯಗೋಪ್ಯಾಂ ರುದಂತಂ ಮುಹುರ್ನೇತ್ರ ಯುಗ್ಮಂ ರುಜಂತಂ ಕರಂ ಭೋಜಯುಗ್ಮೇನ ಸಾತಂಕನೇತ್ರಂ ಮುಹುಶ್ವಾಸಕಂಪ ತ್ರಿರೇಖಾಂಕಕಂಠಂ ಸ್ಥಿತಾಗ್ರೈವಂ ದಾಮೋದರಂ ಭಕ್ತಿಭದ್ರಂ ಇತಿ ದೃಕ್ಸಲೀಲಾಭಿರ್ ಆನಂದಕುಂಡೇ ಸಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ ತದೀಯೇಷು ತಜ್ಞೇಷು ಭಕ್ತೈರ್ಚಿತತ್ವಂ ಪುನಃ ಪ್ರೇಮತಸ್ತಂ ಶತಾವೃತ್ತಿ ವಂದೇ ವರಂ ದೇವಮೋಕ್ಷಂ ನ ಮೋಕ್ಷಾವಧಿಂ ವಾಂ ನ ಚಾನ್ಯಂ ಋಣೇಹಂ ವರ್ಷಾದಃ ಪೀಹಂ ಇದಂ ತೇವ ಪೂರ್ಣಾಥ ಗೋಪಾಲಬಾಲಂ ಸದಾ ಮೇ ಮನಸ್ಯ ವಿರಾಸ್ತಾಂ ಕಿಮನ್ಯೇ ಇದಂ ತೇ ಮುಖಂ ಭುಜ ಅತ್ಯಂತ ನೀಲೈರ್ ವೃತಂ ಕುಂತಲೈ ಸ್ನಿಗ್ಧ ರಕ್ತೈಶ್ಚ ಗೋಪ್ಯಾಂ ಮೋಹಶ್ಚುಂಬಿತಂ ಬಿಂಬ ರಕ್ತಾಧರಂ ಮೇ ಮನಸ್ಯ ವಿರಾಸ್ತಂ ಅಲಂ ಲಕ್ಷ್ಯಲಾಭೈ ನಮೋ ದೇವ ದಾಮೋದರಾನಂತ ವಿಷ್ಣು ಪ್ರಸೀದ ಪ್ರಭೋ ದುಃಖ ಜಲಾಬ್ಧಿಮಗ್ನಂ ಕೃಪಾ ದೃಷ್ಟಿವೃಷ್ಟ್ಯಾತಿ ದೀನಂ ಬತಾನು ಗ್ರಹಣೇಶ ಮಾಂ ಆಜ್ಞಾ ಮೇಧ್ಯಕ್ಷಿದೃಶ್ಯಂ ಕುವೀರಾತ್ಮಜೌ ಬದ್ಧ ಮೂರ್ತೈವ ಯದ್ವತ್ ತ್ವಯಾ ಮೋಚಿತೌ ಭಕ್ತಿ ಭಾಜೌ ಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವಕಾಮ್ಯೆ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇಹಂ ನಮಸ್ತೆ ಧಾಮ್ನೆ ಸ್ಫುರದೀಪ್ತಿಧಾಮ್ನೆ ತ್ವದೀಯೋದರಾಯಾಥ ವಿಶ್ವಸ್ಯ ಧಾಮ್ನೆ ನಮೋ ರಾಧಿಕಾಯೇ ತ್ವದೀಯ ಪ್ರಿಯಾಯೇ ನಮೋ ಅನಂತಲೀಲಾಯ ದೇವಾಯ ತುಭ್ಯಂ ನಮೋ ರಾಧಿಕಾಯೇ ತ್ವದೀಯ ಪ್ರಿಯಾಯೇ ನಮೋ ಅನಂತಲೀಲಾಯ ದೇವಾಯ ತುಭ್ಯಂ ನಮೋ ರಾಧಿಕಾಯೇ ತ್ವದೀಯ ಪ್ರಿಯಾಯೇ ನಮೋ ಅನಂತಲೀಲಾಯ ದೇವಾಯ ತುಭ್ಯಂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ದಾಮೋದರಷ್ಟಕಂ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನುವಾದ ಓದಿ. ಅನುವಾದ ಒಬ್ಬೊಬ್ಬರು ಒಂದೊಂದು ಓದಿ. ಹರೇ ಕೃಷ್ಣ ಮಾತಾಜಿ.
ನಿತ್ಯ ಸಿಚ್ಚತ್ ಆನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ಮೊಸರು ಕಡೆಯುತ್ತಿದ್ದ ಮಡಿಕೆಯನ್ನು ಹೊಡೆದು ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ಮರದ ಹೊರಳಿನಿಂದ ಓಡಲೆತ್ತಿಸಿ ಹಿಂದಿನಿಂದ ಇನ್ನೂ ಬೇಗ ಬಂದ ಯಶೋದ ಕೈಗೆ ಅವನು ಸಿಕ್ಕಿಕೊಂಡನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ, ನೆಕ್ಸ್ಟ್ ಓದಿ. ತಾಯಿಯ ಕೈಯಲ್ಲಿ ಹಿಡಿದಿರುವ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಹೇಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ ಮೂರು ರೇಖೆಗಳಿಂದ ಕೂಡಿರುವ ಕೊರಳಿನಲ್ಲಿ ಹಾಕಿರುವ ಮುತ್ತುಗಳ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರು ಬಿಡುತ್ತಿರುವುದರಿಂದ ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬದಲಿಸಲಾಗಿದೆಯೋ ಆ ದಾಮೋದರಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂತಹ ಬಾಲ ಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ ನೂರಾರು ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೆಕ್ಸ್ಟ್. ಉಮಾ ಕುಲಕರ್ಣಿ ಮಾತಾಜಿ. ಯಾರು ಓದೋದಿದ್ರೆ ಪದ್ಮಾ ಮಾತಾಜಿ ನೀವೇ ಕಂಟಿನ್ಯೂ ಮಾಡಿ. ಕೃಷ್ಣ ಮಾತಾಜಿ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತವಾದ ವೈಕುಂಠ ವಾಸವನ್ನಾಗಲಿ ನಾನು ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರಗಳನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿ ಕುರುಳುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಂಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲವು ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯ ನೆಲೆಸಿರಲಿ. ನಂತರ ಸಾವಿರಾರು ನನಗಳಿಂದ ನನಗೆ ಯಾಕೆ ಪ್ರಯೋಜನವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಹೊರಡಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ದಾಮೋದರ, ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗವನ್ನು ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಮಾತಾಜಿ. ಹರೇ ಕೃಷ್ಣ. ವೀಣಾ ಮಾತಾಜಿ ನೀವು ಹರೇ ಮಾಡ್ತೀರಾ? ಕೃಷ್ಣ ಮಾತಾಜಿ. ಹಾ, ಮಾಡ್ತೀನಿ. ಓಕೆ. ಹರೇ ಕೃಷ್ಣ ಮಾತಾಜಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೇಳಿಸ್ತದೆ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 12 ಮಹಾಜನಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ
ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗೆ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಇವಾಗ ಯಾವ ಮಹಾಜನ ಮನುವಿನ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಹೊರಟಿದೀವೋ ಈ ಜ್ಞಾನ ನಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಈ ಗುರು ಪರಂಪರೆಯ ಕರುಣೆಯಿಂದ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮ್. ಪ್ರಭು. ಪ್ರಣಾಮ್ ಪ್ರಭು. ಹರೇ. ಸೊ ನಾವಿವಾಗ 12 ಮಹಾಜನಗಳ ಬಗ್ಗೆ ನಾವು ತಿಳ್ಕೊಂತಾ ಬರ್ತಾ ಇದೀವಿ ಅಲ್ವಾ. ಸೊ ಇವತ್ತು ನಾವು ತರಗತಿ ಶುರುವಾಗಿಕ್ಕಿಂತ ಮುಂಚೆ ನಾವು ದಾಮೋದರ ಅಷ್ಟಕವನ್ನ ಹೇಳ್ಕೊಂಡ್ವಿ ಅಲ್ವಾ. ಸೊ ದಾಮೋದರ ಅಷ್ಟಕವನ್ನ ಯಾರು ಬರೆದಿರೋದು? ಸತ್ಯವ್ರತ ಮುನಿ. ಸತ್ಯವ್ರತ ಮುನಿಯವರು ಅಲ್ವಾ. ಸೊ ಸತ್ಯವ್ರತ ಮುನಿಯವರು ಯಾರು? ಹರೇ ಕೃಷ್ಣ. ಮನುವ ಮಗ. ಸ್ವಯಂಭು ಮನುವ ಮಗ.
ಸ್ವಯಂಭೂ ಮನುವಿನ ಮಗ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಸೂರ್ಯ ದೇವತೆಯ ಮಗ. ಓಕೆ. ಸೊ ಇವಾಗ ಸತ್ಯವ್ರತ ಮುನಿ ಅವರು ಹಿಂದಿನ ಮನ್ವಂತರದಲ್ಲಿ, ಅಂದ್ರೆ ಚಾಕ್ಷುಷ ಮನ್ವಂತರದಲ್ಲಿ ಅವರು ಸತ್ಯವ್ರತ ಮುನಿಯಾಗಿದ್ರು. ಅವರು ತುಂಬಾನೇ ಅಂದ್ರೆ ಪುಣ್ಯವಂತರಾಗಿರುವಂತಹ ರಾಜರಾಗಿದ್ರು. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಜವಾಬ್ದಾರಿನ ವಹಿಸಿ ಕೊಡ್ತಾರೆ ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ಆ ಮತ್ಸ್ಯಾವತಾರದಲ್ಲಿ ಅವರು ಈ ಒಂದು ಏನು ಸೃಷ್ಟಿಯನ್ನ ಅವರು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅವರು ಆ ಕಾರ್ಯವನ್ನ ಅವರು ಸತ್ಯವ್ರತ ಮುನಿಗೆ ಕೊಡ್ತಾರೆ ಅಲ್ವಾ. ಸೊ ಅವರು ಅದನ್ನ ಅವರು ಯಶಸ್ವಿಯಾಗಿ ಭಗವಂತನ ಕರುಣೆಯಿಂದ ಅವರು ನಿರ್ವಹಿಸ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಮುಂದಿನ ಮನ್ವಂತರ, ಅಂದ್ರೆ ಈ ಮನ್ವಂತರ, ನಮ್ಮ ಮನ್ವಂತರ ಯಾವುದು ಈಗ ನಡೀತಾ ಇರೋ ಮನ್ವಂತರ, ಯಾವ ಮನ್ವಂತರ? ವೈವಸ್ವತ ಮನ್ವಂತರ ಅಲ್ವಾ. ಈ ವೈವಸ್ವತ ಮಂತ್ರದಲ್ಲಿ ಅವ್ರಿಗೆ ಪ್ರಮೋಷನ್ ಆಗತ್ತೆ. ಅಂದ್ರೆ ಅವರು ಸತ್ಯವ್ರತ ಮುನಿ, ಸೊ ಈಗ ಅವರು ಮನುವಾಗಿ ಬರ್ತಾರೆ ಅವರು. ಸೊ ಇವಾಗ ವೈವಸ್ವತ ಮನುವಾಗಿ ಬರ್ತಾರೆ. ಅಂದ್ರೆ ನಮ್ಮ ಸೂರ್ಯದೇವ ವಿವಸ್ವಾನ್ ಅವರ ಮಗನಾಗಿ ವೈವಸ್ವತ ಮನುವಾಗಿ ಈಗ ನಮ್ಮನ್ನೆಲ್ಲ ಅವರು ಆಳ್ತಾ ಇದ್ದಾರೆ, ವೈವಸ್ವತ ಮನುವಾಗಿ. ನೋಡಿ, ಇವಾಗ ಸತ್ಯವ್ರತ ಮುನಿ ಅವರು ಆ ದಾಮೋದರ ಅಷ್ಟಕದಲ್ಲಿ ಏನನ್ನ ಬೇಡ್ಕೊಂಡ್ರು, ಅವರು ಭಗವಂತನಲ್ಲಿ ಏನು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರು? ಹರೇ ಕೃಷ್ಣ. ಸದಾ ಭಗವಂತನ ಆ ಒಂದು ಗೋಪಬಾಲನ ಮುಖ, ಅವನ ಛಾಯೆ ಅದು ಮನಸ್ಸಿನಲ್ಲಿ ಸದಾ ಇರುವಂತೆ ಮಾಡುವಂತ ಕೇಳ್ಕೊಂಡ್ರು ಮಾತಾಜಿ ಅಲ್ವಾ. ಧನ್ಯವಾದ ಮಾತಾಜಿ, ಗೀತಾ ಮಾತಾಜಿ ಅಲ್ವಾ. ಬೇರೆ ಅವ್ರು ಏನ್ ಬೇಡ ಅಂತ ಕೇಳ್ಕೊಂಡ್ರು? ಯಾವುದೇ ಬಗೆಯ ಮೋಕ್ಷ ಬೇಡ ಅಂತ ಮೋಕ್ಷ, ಯಾವುದೇ ಮೋಕ್ಷ ಬೇಡ ಅಲ್ವಾ. ವರಂ ದೇವ ಮೋಕ್ಷಂ ನಾ ಮೋಕ್ಷಾವಧಿಂ ವಾ ಅಲ್ವಾ. ನೋಡಿ, ಅವ್ರಿಗೆ ಯಾವ ಮೋಕ್ಷ ಅವ್ರು ಕೇಳ್ಕೊತಾ ಇಲ್ಲ ಅಲ್ವಾ. ಅವ್ರು ಏನನ್ನ ಕೇಳ್ಕೊತಾ ಇದ್ದಾರೆ? ಅವರು ಪ್ರೇಮ ಭಕ್ತಿಯನ್ನ ಮಾತ್ರ ಅವ್ರು ಕೇಳ್ಕೊತಾ ಇದ್ದಾರೆ ಅಲ್ವಾ. ಹೇಗೆ ನೀನು ಆ ಕುಬೇರನ ಮಕ್ಕಳಿಗೆ ನೀನು ಆ ಪ್ರೇಮ ಭಕ್ತಿಯನ್ನ ಕೊಟ್ಟೆ, ಸೊ ನನ್ಗುನು ಸಹ ಆ ಪ್ರೇಮ ಭಕ್ತಿಯನ್ನ ಕೊಡು. ಮತ್ತೆ ಆ ನಿನ್ನ ದಾಮೋದರ ರೂಪ ಏನಿದೆ ಅದು ನನ್ನ ಹೃದಯದಲ್ಲಿ ಅದು ಸ್ಥಿರಚಾಯಿಯಾಗಿ ಉಳಿಲಿಕ್ಕೆ ನನಗೆ ಆಶೀರ್ವಾದವನ್ನ ಮಾಡು ಅಂತ ಅವ್ರು ಕೇಳ್ಕೊತಾ ಇದ್ದಾರೆ ಅಲ್ವಾ. ಅಂದ್ರೆ ನೋಡಿ, ಇವಾಗ ನಮ್ಮ ಮನು ಅವ್ರು ಏನನ್ನ ಬೇಡ್ಕೊತಾ ಇದ್ದಾರೆ, ನಮ್ಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರು ನಮ್ಗೆ ಏನನ್ನ ಬೇಡ್ಕೋಬೇಕಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ದಿನಾ ಪ್ರಾರ್ಥನೆಯನ್ನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಯಾಕೆ ನಾವು ದಿನಾ ಪ್ರಾರ್ಥನೆಯನ್ನ ಮಾಡ್ಬೇಕು? ಯಾಕೆ ಮಾಡ್ಬೇಕಾಗತ್ತೆ ಪ್ರಾರ್ಥನೆ? ನಾವು ಹರೇ ಕೃಷ್ಣ ಮಾತಾಡಿ ನಾವು ಪ್ಯೂರಿಫೈ ಆಗ್ಬೇಕಾಗುತ್ತೆ. ನಾವು ಪವಿತ್ರರಾಗ್ತಾ ಹೋಗ್ಲಿಕ್ಕೆ, ನಮ್ಮ ಮನಸ್ಸು ಪರಿಶುದ್ಧ ಆಗ್ತಾ ಹೋಗ್ಲಿಕ್ಕೆ ಅಲ್ವಾ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ ಯಾಕೆ ಪ್ರಾರ್ಥನೆ ಮಾಡ್ಬೇಕು? ನಾವು ದಿನಾ ಪ್ರಾರ್ಥನೆ ಮಾಡ್ತೀವಿ. ಹೇಳಿ. ಅಲ್ಲ, ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡೋದ್ರಿಂದ ನಾವು ಹತ್ತಿರವಾಗ್ತೀವಿ. ಮತ್ತೆ ಭಕ್ತರ ಸಂಘದಲ್ಲಿ ನಾವು ಇರ್ತೀವಿ. ಕೇಳಿಸ್ತಾ ಇಲ್ಲ. ಭಕ್ತರ ಸಂಘದಲ್ಲಿ ಇರ್ತೀವಿ. ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರಿ? ಮತ್ತೆ ಕೃಷ್ಣನಿಗೆ ಬಹಳ ಹತ್ತಿರವಾಗ್ತೀವಿ ನಾವು. ಕೃಷ್ಣನಿಗೆ ನಾವು ಹತ್ರ ಆಗ್ತಾ ಹೋಗ್ತೀವಿ ಅಲ್ವಾ. ಹೇಗೆ ಹತ್ರ ಆಗ್ತಾ ಹೋಗ್ತೀವಿ? ಹೇಗೆ ಹತ್ರ ಆಗ್ತಾ ಹೋಗ್ತೀವಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡ ಅನರ್ಥ ನಿವೃತ್ತಿ, ದೋಷಗಳೆಲ್ಲ ಪರಿಹಾರವಾಗಿ ಶುದ್ಧ ಭಕ್ತರಾಗ್ತಾ ಹೋಗ್ತೀವಿ. ಮತ್ತೆ ಅಲ್ವಾ. ಸೊ ನಾವು ನಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲನೂ ಸಹ ಮಾಯೆಯಲ್ಲಿ ಇದೀವಿ ಅಲ್ವಾ, ಭ್ರಮೆಯಲ್ಲಿ ಇದೀವಿ. ನಮ್ಮ ಮನಸ್ಥಿತಿ ಯಾವ ತರ ಇದೆ? ನಾನು ಯಾವಾಗ್ಲೂ ಸಹ ನಾನು ಒಡೆಯ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇದೆ ಅಲ್ವಾ. ಇವಾಗ ನಾವು ನಮ್ಮ ಈ ಮಹಾಜನರ ಪ್ರಾರ್ಥನೆಗಳು ಶುದ್ಧ ಭಕ್ತ ಹೇಳಿ. ಮತ್ತೆ ನಾನು ನನ್ನದನ್ನ ಒಡತನ ಭಾವನೆ ಇದೆ, ಎಲ್ಲವೂ ನನ್ನಿಂದನೇ ಆಗಿದೆ. ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೂ ಬರೋದಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಮಹಾಜನರನ್ನ ಮತ್ತೆ ಶುದ್ಧ ಭಕ್ತರನ್ನ ನಮ್ಗೆ ಅನುಸರಿಸಿ ಅಂತಾನೆ ನಮ್ಗೆ ಆಚಾರ್ಯರು ಹೇಳ್ತಾ ಇರೋದು ಅಲ್ವಾ. ಅವರು ಪ್ರಾರ್ಥನೆನ ಮಾಡಿ ತೋರಿಸ್ತಾ ಇದ್ದಾರೆ ಹೇಗೆ ನಾವು ಪ್ರಾರ್ಥನೆನ ಮಾಡ್ಬೇಕಂತ. ಪ್ರತಿ ಸತಿ ಪ್ರಾರ್ಥನೆ ಮಾಡ್ಬೇಕಾದ್ರೂ ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮ ಸ್ಥಾನ ಏನು ಅಂತ ಹೇಳ್ಬಿಟ್ಟು, ನಮ್ಮ ಶಾಶ್ವತ ಸ್ಥಾನ. ಸೊ ನಾವು ಭಗವಂತನ ಸೇವಕರು. ಸೊ ದೇವೋತ್ತಮ ಪರಮ ಪುರುಷ ಕೃಷ್ಣ ಅವನೇ ಒಡೆಯ ಅಂತ ಗೊತ್ತಾಗತ್ತೆ. ಅದಕ್ಕೆ ನಾವು ಪ್ರತಿ ಕ್ಷಣನೂ ನಾವು ಪ್ರಾರ್ಥನೆನ ಮಾಡ್ತಾ ಇರ್ಬೇಕು. ಇಲ್ಲಾಂದ್ರೆ ನಾವು ಆ ಮಾಯೆ ನಮ್ಮನ್ನ ಒಂದು ಕ್ಷಣ ನಾವು ಸುಮ್ನೆ ಇದ್ರೂ ಸಹ ಬಿಡೋದಿಲ್ಲ ಅಲ್ವಾ, ನಮ್ಮನ್ನ ಅದನ್ನ ಕಬಳಿಸ್ಬಿಡತ್ತೆ. ಸೊ ನಾವು ಮಾಯೆಯ ಕಡೆಗೆ ನಾವು ಆಕರ್ಷಿತರಾಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ರೆ ನಮ್ಮ ಸ್ಥಾನ ಏನು ಅಂತ ನಮ್ಗೆ ಯಾವಾಗ್ಲೂ ಗೊತ್ತಾಗ್ತಾ ಹೋಗ್ತಿರುತ್ತೆ. ಸೊ ಅವಾಗ ನಮ್ಮ ಅನರ್ಥಗಳೆಲ್ಲ ನಿವೃತ್ತಿಯಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗಿ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಾರ್ಥನೆನ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಯಾರನ್ನ ಅನುಸರಿಸ್ಬೇಕು? ಸೊ ನಮ್ಮ ಮಹಾಜನರನ್ನ, ನಮ್ಮ ಶುದ್ಧ ಭಕ್ತರನ್ನ ನಾವು ಅನುಸರಿಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಾವು ಮನುವನ್ನ ನಾವು
ಅನುಸರಿಸಿದ್ರೆ ನಮ್ಗೆ ಯಾವ ಒಂದು ಜ್ಞಾನ ಸಿಗುತ್ತೆ, ನಾವು ಹೇಗೆ ನಮ್ಮ ಗುರಿಯನ್ನ ನಾವು ತಲುಪಬಹುದು ಅಂತ ಹೇಳ್ಬಿಟ್ಟು ನಾವು ಇವತ್ತು ನೋಡೋಣಂತೆ. ನಮ್ಗೆ ಗೊತ್ತಿರೋ ಹಾಗೇನೆ 12 ಮಹಾಜನರ ಬಗ್ಗೆ ನಮ್ಗೆ ನಾವು ತಿಳ್ಕೊತಾ ಇದೀವಿ. ಈ 12 ಮಹಾಜನರು ಯಾರು ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಯಾರು ತಿಳಿಸಿಕೊಡ್ತಾರೆ ಈ 12 ಮಹಾಜನರು ಯಾರು ಅಂತ ಹೇಳ್ಬಿಟ್ಟು? ನಮ್ಗೆ ಭಾಗವತದಲ್ಲಿ ಬರುತ್ತೆ ಈ 12 ಮಹಾಜನರು. ಯಮರಾಜ. ಯಮರಾಜ ಅಲ್ವಾ? ಯಮರಾಜ ಅವ್ರು ಏನ್ ಹೇಳ್ತಾ ಇದ್ದಾರೆ? ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮನುಹೋ ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ ವಯ್ಯಾಸಕಿರ್ ವಯಂ. ಸೊ ಇಲ್ಲಿ ಸ್ವಯಂಭು, ನಾರದ, ಶಂಭು, ಕುಮಾರ, ಕಪಿಲ, ಮನು, ಆಮೇಲೆ ಪ್ರಹ್ಲಾದ, ಜನಕ, ಭೀಷ್ಮ, ಕಪಿಲ, ಭೀಷ್ಮ, ಬಲಿ, ವಯ್ಯಾಸಕಿರ್, ವಯಂ ಅಂತ ಹೇಳ್ತಿದ್ದಾರೆ. ವಯಂ ಅಂದ್ರೆ ಯಾರಿದು? ವಯಂ ಅಂದ್ರೆ ಯಾರು? ಯಮಧರ್ಮರಾಯ. ಯಮಧರ್ಮರಾಯ ಅವರು ತನ್ನ ಯಮದೂತರಿಗೆ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಇವಾಗ ಯಮದೂತರು ಏನ್ ಮಾಡಿದ್ರು? ಅವರು ಅಜಮಿಳನನ್ನ ಅವನು ಎಷ್ಟು ಏನು ಪಾಪ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವನನ್ನ ನರಕಕ್ಕೆ ಹೋಗ್ಲಿಕ್ಕೆ, ಅವನು ದೇಹವನ್ನ ಬಿಡೋ ಸಮಯದಲ್ಲಿ ಅವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಮಧರ್ಮರಾಯರು ಬರ್ತಾರೆ. ಯಮಧರ್ಮನ ದೂತರು ಬರ್ತಾರೆ. ಸೊ ಅವಾಗ ಏನಾಗುತ್ತೆ? ಅವನು ನಾರಾಯಣ ಅಂತ ಕೂಗಿದ್ದಕ್ಕೆ ಯಾರು ಬರ್ತಾರೆ? ದೇವದೂತರು ಬರ್ತಾರೆ. ಸೊ ಆಗ ಯಮದೂತರು ಮತ್ತೆ ದೇವದೂತರ ನಡುವೆ ಅಲ್ಲಿ ವಾಗ್ಯುದ್ಧನೇ ನಡೆಯುತ್ತೆ. ಅವಾಗ ಯಮದೂತರಿಗೆ ಆಶ್ಚರ್ಯ ಆಗತ್ತೆ ಅಲ್ವಾ? ಈ ತರನ, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅವರ ಯಮಧರ್ಮ ಏನಿದನೋ ಅವಂದು ಮಾತೇ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ, ಅವನ ಮಾತಿನ ಪ್ರಕಾರವಾಗೇ ಎಲ್ಲ ನಡೆಯುತ್ತೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಈ ತರನೂ ಒಬ್ರು ನಮ್ಮನ್ನ ಅಡ್ಡಗಟ್ಟವ್ರು ಇದಾರ ಅಂತ ಹೇಳ್ಬಿಟ್ಟು. ಅವ್ರು ಮತ್ತೆ ವಾಪಸ್ಸು ಯಮ ಧರ್ಮರಾಯರ ಹತ್ರ ಹೋಗ್ತಾರೆ, ಯಮದೂತರೆಲ್ಲರನ್ನು ಅಲ್ವಾ? ಅವಾಗ ಅವ್ರಿಗೆ ಬೋಧನೆಯನ್ನ ಮಾಡ್ತಾನೆ ಯಮಧರ್ಮರಾಯ ಯಮದೂತರಿಗೆ ಅಲ್ವಾ? ಸೊ ನಾನು ಯಾರ ಒಂದು ಆಳ್ವಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಅವರು ಯಮದೂತರುಗೆ ತಿಳಿಸಿಕೊಡ್ತಾರೆ. ಅದಕ್ಕೆ ನೀವು ಯಾವುದೇ ಒಂದು ಏನನ್ನಾದ್ರೂ ನೀವು ಅನುಸರಿಸ್ಬೇಕು ಅಂತಂದಾಗ, ಇವಾಗ ಯಾರು ಈ ಮಹಾ ಜನರಿದ್ದಾರೆ ಅವರ ಒಂದು ನಡೆ ನುಡಿಯನ್ನ ನೀವು ಅನುಸರಿಸ್ಬೇಕಂತ ಹೇಳ್ಬಿಟ್ಟು ಅವರು ಈ ಒಂದು 12 ಮಹಾಜನರ ಹೆಸರನ್ನ ಅವರು ಹೇಳ್ತಾರೆ. ಅಂದ್ರೆ ಅವಯಂ, ನನ್ನನ್ನು ಸೇರಿಸ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಅದರಲ್ಲಿ ಇವಾಗ ನಾವು ಬ್ರಹ್ಮನ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಸ್ವಯಂಭೂ, ನಾರದರ ಬಗ್ಗೆ ತಿಳ್ಕೊಂಡಿದೀವಿ, ಶಂಭು ಅಂದ್ರೆ ಶಿವನ ಬಗ್ಗೆ ತಿಳ್ಕೊಂಡಿದೀವಿ, ಕುಮಾರನ ಬಗ್ಗೆ ತಿಳ್ಕೊಂಡಿದೀವಿ, ಕಪಿಲ ಮುನಿಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸೊ ಇವತ್ತಿನ ದಿವಸ ನಾವು ಮನುವಿನ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸೊ ನೀವು ಇಲ್ಲಿ ಇನ್ನ ಒಂದು ಅಬ್ಸರ್ವ್ ಮಾಡಿದ್ರೆ ಈ 12 ಜನರಲ್ಲಿ ಇವಾಗ ನಾವು ಆ ವರ್ಣಾಶ್ರಮ ಧರ್ಮವನ್ನ ಫಾಲೋ ಮಾಡ್ತಿರೋದನ್ನ ನಾವು ನೋಡಿದ್ರೆ, ಸೊ ಈ 12 ಜನರಲ್ಲಿ ಎಷ್ಟು ಜನ ಇವಾಗ ಸನ್ಯಾಸಾಶ್ರಮವನ್ನ ಅವರು ಫಾಲೋ ಮಾಡ್ತಾ ಇದಾರೆ, ಎಷ್ಟು ಜನ ಗೃಹಸ್ಥಾಶ್ರಮವನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಹರೇ ಕೃಷ್ಣ. ಸನ್ಯಾಸಾಶ್ರಮ ಮುಂದೆ ನಾರದ ಕೂಡ ಭೀಷ್ಮ ಅವರು ಸನ್ಯಾಸಾಶ್ರಮ ತಗೊಂಡಿರ್ತಾರೆ. ಮತ್ತೆ ಕಪಿಲ ಮುನಿ ಮತ್ತೆ ಶುಕ ಮುನಿಗಳು ಅವರೆಲ್ಲ ಸಂಸಾರಿಗಳು ಮಾತಾಜಿ. ಸೊ ಅವರೆಲ್ಲರನ್ನು ಸಹ ಸನ್ಯಾಸಾಶ್ರಮವನ್ನ ತಗೊಂಡಿದ್ದಾರೆ. ಅಂದ್ರೆ ನಾರದ ಅಂದ್ರೆ ನಾವು ಮೊದ್ಲೇನ್ ಅನ್ಕೊಂಡಿದ್ವಿ, ನಾವು ಭಗವಂತನ ಬಳಿಗೆ ಹೋಗ್ಬೇಕಂತಂದ್ರೆ ನಮ್ಮಂತ ಸಾಮಾನ್ಯರಿಂದ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ವಿ ಅಲ್ವಾ? ಒಂದು ಸನ್ಯಾಸಾಶ್ರಮವೆಲ್ಲವನ್ನ ತ್ಯಾಗ ಮಾಡಿ ಕಾಡಿಗೆ ಹೋಗಿ ಕುತ್ಕೊಂಡು ತಪಸ್ ಮಾಡಿ ಆ ಭಗವಂತನನ್ನ ಒಲಿಸ್ಕೋಬೇಕು, ನಾವು ಗೃಹಸ್ಥಾಶ್ರಮದಿದ್ರೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಗೆ ಇಲ್ಲಿ ಮಹಾಜನರು ತೋರಿಸಿ ಕೊಡ್ತಾ ಇದ್ದಾರೆ ಅಲ್ವಾ? ನೀವು ಯಾವ ಒಂದು ವರ್ಣದಲ್ಲಿ ಇರ್ತಿರೋ, ಆಶ್ರಮದಲ್ಲಿ ಇರ್ತಿರೋ, ಅಲ್ಲಿಂದನೇ ನೀವು ಭಗವಂತನ ಸೇವೆಯನ್ನ ಮಾಡಿ ನೀವು ಭಗವಂತನ ಬಳಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಆ ಭಗವತ್ ವಿಜ್ಞಾನವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ಭಗವತ್ ಜ್ಞಾನ ಅಂತಂದ್ರೆ ಏನರ್ಥ? ಭಾಗವತ ಜ್ಞಾನ, ಭಾಗವತ ಧರ್ಮ ಅಂತ ಹೇಳ್ತೀವಿ ಅಲ್ವಾ? ಭಾಗವತ ಧರ್ಮ ಅಂದ್ರೆ ಏನರ್ಥ? ಭಕ್ತಿ ಸೇವೆ. ಭಕ್ತಿ ಸೇವೆ, ಭಗವಂತನಿಗೆ ಶರಣಾಗೋದು ಅಲ್ವಾ? ಪ್ರೇಮ ಪೂರ್ವಕ ಸೇವೆಯನ್ನ ಮಾಡೋದನ್ನೇ ಭಾಗವತ ಧರ್ಮ ಅಲ್ವಾ? ನಾವು ಭಾಗವತ ಧರ್ಮವನ್ನ ನಾವು ಸಹ ಅನುಸರಿಸಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಈ ಮಹಾಜನರಲ್ಲಿ 7 ಮಹಾಜನರು ನಮ್ಗೆ ತೋರಿಸಿಕೊಡ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ 7 ಮಹಾಜನರಲ್ಲಿ ಇವಾಗ ಸ್ವಯಂಭು ಮನು ಬ್ರಹ್ಮನು ಸಹ ಗೃಹಸ್ಥರಾಗಿದ್ರು. ಮತ್ತೆ ಶಿವ, ಮನು, ಪ್ರಹ್ಲಾದ ಮಹಾರಾಜ, ಜನಕ, ಬಲಿ ಮಹಾರಾಜ ಮತ್ತೆ ಯಮಧರ್ಮರಾಯ ಇವರೆಲ್ಲರನ್ನು ಸಹ ಗೃಹಸ್ಥರಾಗಿ ಇಟ್ಕೊಂಡೇನೆ ಅವರು ಭಾಗವತ ಧರ್ಮವನ್ನ ಅವರು ಆಚರಣೆ ಮಾಡಿದ್ರು ಅಲ್ವಾ? ಆಚರಣೆ ಮಾಡಿ ಅವರು ಭಗವಂತನ ಬಳಿಗೆ ಅವರು ಹೋಗ್ಲಿಕ್ಕೆ ಅವರು ಸಹ ಹೋದ್ರು. ಮತ್ತೆ ಅವರು ನಮ್ಗೆ ದಾರಿಯನ್ನು ಸಹ ತೋರಿಸಿಕೊಟ್ರು, ಹೇಗೆ ನೀವು ಭಾಗವತ ಧರ್ಮವನ್ನ ಆಚರಿಸಿದ್ರೆ ನೀವು ಭಗವಂತನ ಬಳಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ಸೊ ಇವಾಗ ನಮ್ಗೆ ಮನುವನ್ನ ನಾವು ಅಂದ್ರೆ ಈಗ ಹೊಸದಾಗಿ ನಾವು ತಿಳ್ಕೊತಾ ಇಲ್ಲ, ನಮ್ಗೆ ಭಗವದ್ಗೀತೆಯಲ್ಲೂ ಸಹ ನಾವು ಮನುವಿನ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ? ಭಾಗವತದಲ್ಲೂ ಸಹ ನಾವು
ತಿಳ್ಕೊಂಡ್ವಿ. ನಮ್ಮ ಪುರಾಣದಲ್ಲೂ ಸಹ ನಾವು ಮನುವಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನೀವೇನಾದ್ರೂ ಜ್ಞಾಪಿಸ್ಕೋತೀರಾ ನಮಗೆ ಭಗವದ್ಗೀತೆಯಲ್ಲಿ ಮನುವಿನ ಬಗ್ಗೆ ಎಲ್ಲಿ ಪ್ರಸ್ತಾವನೆ ಬಂದಿದೆ ಅಂತ ಹೇಳ್ಬಿಟ್ಟು? ಮಾತಾಜಿ ಇದು ಮಾತಾಜಿ ಮನು ಅಂತಾರೆ, ಸೂರ್ಯನ ಮಗ ಆಗಿರ್ತಾರೆ, ಅರ್ಜುನ ಅಂತಾರೆ, ನಾನು ಮನುವಿಗೆ ಹೇಳಿದ್ದೆ, ಇದು ಪರಂಪರೆಯಿಂದ ಬಂದಿತ್ತು, ಇದು ಭಗವದ್ಗೀತಾ ಅಂತ ಹೇಳ್ತಾರಲ್ಲ ಅಲ್ವಾ. ಇದು 4ನೇ ಅಧ್ಯಾಯದಲ್ಲಿ ಬರುತ್ತೆ, ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲಿನೇಹ ಮಹತ ಯೋಗೋ ನಷ್ಟ ಪರಂತಪ. ಸೊ ಈ ಯೋಗ ಅಂದ್ರೆ ಈ ಭಗವದ್ಗೀತೆಯ ಜ್ಞಾನ ನಷ್ಟ ಆಗಿದೆ, ಅದಕ್ಕೋಸ್ಕರ ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೀನಿ. ನಾನು ಇದಕ್ಕಿಂತ ಮುಂಚೆ ಯಾರ್ಯಾರಿಗೆ ತಿಳಿಸಿಕೊಟ್ಟೆ ಅಂತ ಹೇಳಿದ್ರು ಅವರು? ಸೂರ್ಯನಿಂದ 4 ಜನ ಕುಮಾರರಿಗೆ. ಅದು ಬಿಟ್ರೆ ಡೈರೆಕ್ಟ್ ಆಗಿ ಇಕ್ಷ್ವಾಕು. ಸೊ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್ ಅಲ್ವಾ. ಸೊ ನಾನು ಈ ಜ್ಞಾನವನ್ನ ನಾನು ಸೂರ್ಯದೇವ, ನಮ್ಮ ಸೂರ್ಯದೇವನ ಹೆಸರೇನು? ನಮ್ಮ ಈ ಮನ್ವಂತರದ ಸೂರ್ಯದೇವನ ಹೆಸರು ವೈವಸ್ವಾನ್. ಸೊ ವಿವಸ್ವಾನ್ಗೆ ನಾನ್ ಹೇಳ್ಕೊಟ್ಟೆ. ಸೊ ವಿವಸ್ವಾನ್ ಯಾರಿಗೆ ಹೇಳ್ಕೊಟ್ರು? ಪ್ರೋಕ್ತವಾನಹಂ ಅವ್ಯಯಂ. ಸೊ ಅವನು ಮನುವಿಗೆ ಹೇಳ್ಕೊಟ್ರು. ಮನು ಏನ್ ಮಾಡಿದ್ರು? ಅವರು ಇಕ್ಷ್ವಾಕುವಿಗೆ ಹೇಳಿದ್ರು. ಸೊ ಇಕ್ಷ್ವಾಕು ಏನ್ ಮಾಡ್ತಾರೆ? ಇಕ್ಷ್ವಾಕುವಿನಿಂದ ಮತ್ತೆ ಅದು ಅವರ ಏನು ಪ್ರೊಜನಿ ಇದೆ ಅಲ್ಲಿಗೆ ಅದು ಈ ಜ್ಞಾನ ಹರಿದು ಹೋಯ್ತು. ಆಮೇಲೆ ಏನಾಯ್ತು? ಅದು ನಷ್ಟ ಆದಂಗೆ ತೋರ್ತು. ಅದಕ್ಕೋಸ್ಕರನೇ ಕೃಷ್ಣ ಏನ್ ಮಾಡಿದ್ರು? ಅದನ್ನು ಇವಾಗ ಅರ್ಜುನನಿಗೆ ಬೋಧಿಸ್ಲಿಕ್ಕೆ ಹೊರಟಿದ್ದಾರೆ ಅಲ್ವಾ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಏನ್ ಅರ್ಥ ಆಯ್ತು? ಏನನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ ಇಲ್ಲಿ? ಪರಂಪರೆ ಮದುವೆಯಿಂದ ಬಂದಿತ್ತು, ಆಮೇಲೆ ಮಧ್ಯಂತರ ಆಯ್ತು, ಮತ್ತೆ ಪುನಃ ಅದು ಪ್ರಾರಂಭ ಆಯ್ತು. ಅರ್ಜುನ ಮೂಲಕ ಕೃಷ್ಣ ಮತ್ತೆ ಪ್ರಾರಂಭ ಮಾಡ್ತಾನೆ ಪರಂಪರೆಯಲ್ಲಿ. ಅದಕ್ಕೆ ಈ ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನನೇ ನಮ್ಗೆ ತುಂಬಾ ಮುಖ್ಯ. ಇದನ್ನ ನಾವು ಫಾಲೋ ಮಾಡಿದ್ರೆ ಅಷ್ಟೇ ನಾವು ಗುರಿಯನ್ನ ನಾವು ತಲುಪಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತೆ ನಮ್ಗೆ ಪ್ರಭುಪಾದ್ರನು ಸಹ ಈ 12 ಮಹಾಜನರ ಬಗ್ಗೆ ನಮ್ಗೆ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಅವರು ಬರೀತಾರೆ ಅಲ್ವಾ. ಕೃಷ್ಣ ಹೇಳ್ತಾರೆ ಅಲ್ವಾ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಲ್ವಾ. ಏನ್ ಹೇಳ್ತಾರೆ? ಸೊ ಯಾರು ನನ್ನ ಜನ್ಮದ ಬಗ್ಗೆ ಕರ್ಮದ ಬಗ್ಗೆ ತಿಳ್ಕೊತಾರೋ ಅವ್ರಿಗೆ ಮತ್ತೆ ಒಂದು ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಗೆ ಏನ್ ಅನ್ಸುತ್ತೆ? ಇದೇನಿದು ಬರೀ ಕೃಷ್ಣನ್ ಬಗ್ಗೆ ಕೇಳ್ಕೊಂಡ್ಬಿಟ್ರೆ, ಕೃಷ್ಣನ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮ್ಗೆ ಪುನರ್ಜನ್ಮ ಇಲ್ವಾ? ನಾವ್ ಇದನ್ನ ಫಾಲೋ ಮಾಡಿದ್ರೆ ನಮ್ಗೆ ನಿಜವಾಗ್ಲೂ ಗುರಿ ತಲುಪ್ತೀವಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಪ್ರಭುಪಾದರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಭಾವಾರ್ಥದಲ್ಲಿ ಅಲ್ವಾ. ಇಲ್ಲ, ಇದನ್ನೆಲ್ಲ ಫಾಲೋ ಮಾಡಿರೋರು ಇದ್ದಾರೆ. ಸೊ 12 ಮಹಾಜನರಿದ್ದಾರೆ. ಅವರೆಲ್ಲರೂ ಸಹ ಈ ಕೃಷ್ಣ ಏನನ್ನ ಬೋಧನೆಯನ್ನ ಮಾಡಿದ್ರು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ತಮ್ಮ ಗುರಿಯನ್ನ ತಲುಪಿದ್ರು. ಅವಾಗ ನಮ್ಗೆ ಏನಾಗುತ್ತೆ? ಧೈರ್ಯ ಅಲ್ವಾ. ಇವಾಗ ನಮ್ಮ ಮಗುವಿಗೆ ಇವಾಗ ಯಾವ್ದಾದ್ರು ಒಂದು ಸ್ಕೂಲಿಗೆ ಅಥವಾ ಕಾಲೇಜ್ಗೆ ಸೇರ್ಸ್ಬೇಕಂದಾಗ ನಾವು ಬೇರೆಯವ್ರನ್ನ ಕೇಳ್ಕೊತೀವಿ, ಆ ಸ್ಕೂಲಲ್ಲಿ ಓದಿರೋರ್ನ, ಆ ಕಾಲೇಜಲ್ಲಿ ಓದಿರೋರ್ನ, ನಿಮ್ ಮಗು ಈ ಸ್ಕೂಲಲ್ಲಿ ಓದಿದ್ಯಲ್ಲ, ಸೊ ನಿಮ್ ಮಗು ಹೇಗೆ ಕಲ್ತ್ಕೋತು ಇಲ್ಲಿ ವಿದ್ಯೆ, ಅದರಿಂದ ಹೇಗೆ ಅದಕ್ಕೆ ಒಳ್ಳೇದಾಯ್ತು, ಒಳ್ಳೆ ಕೆಲಸ ಸಿಕ್ತಾ, ಹೇಗಿದೆ ಅವ್ರ ಜೀವನ ಅಂತ ನಾವು ತಿಳ್ಕೊತೀವಿ ಅಲ್ವಾ. ಅವಾಗ ಏನಾಗುತ್ತೆ? ನಮ್ಗೆ ಧೈರ್ಯ ಬರುತ್ತೆ, ಹೌದಪ್ಪ ನಾನು ಸಹ ಈ ದಾರಿಯಲ್ಲಿ ಮುಂದುವರೆದ್ರೆ ನಾನು ಸಹ ಗುರಿಯನ್ನ ತಲುಪ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದೇ ತರನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಈ 12 ಮಹಾಜನಗಳನ್ನ ನೀವು ನಿಮ್ಮ ಜೀವನದಲ್ಲಿ ನೀವು ಅನುಸರಿಸಿದ್ರೆ ನೀವು ಖಂಡಿತ ನೀವು ಗುರಿಯನ್ನ ತಲುಪ್ತೀರಾ. ಸೊ ಕೃಷ್ಣ ಏನ್ ಹೇಳಿದ್ದಾರೆ? ಸೊ ಪುನರ್ಜನ್ಮ ಇಲ್ಲ ಅಲ್ವಾ. ಭಗವಂತನ ಬಳಿಗೆ ಹೋಗಿ ನಾವು ಆ ಭಗವಂತನ ದಿವ್ಯ ಸೇವೆಯಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು ಅಲ್ವಾ. ಸೊ ಮತ್ತೆ ನಮ್ಗೆ ಇನ್ನ ಎಲ್ಲಾದ್ರೂ ನಮ್ಗೆ ಮನುವಿನ ಬಗ್ಗೆ ನಮ್ಗೆ ತಿಳ್ಕೊಂಡ್ವಾ? ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ನಲ್ಲಿ ಕೂಡ ಶ್ರೀಮದ್ ಭಾಗವತದಲ್ಲಿ ಯಾವ ಶ್ಲೋಕ ಮಾತಾಜಿ? ತುಂಬಾ ಮುಖ್ಯವಾದಂತಹ ಶ್ಲೋಕ. ಸೊ ಭಗವದ್ಗೀತೆಯಲ್ಲಿ ನಮ್ಗೆ 5 ವಿಷಯಗಳ ಬಗ್ಗೆ ಕೃಷ್ಣ ನಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. 5 ವಿಷಯಗಳು ಯಾವ್ದ್ಯಾವ್ದು? ಪ್ರಕೃತಿ, ಪುರುಷ, ಜೀವ, ಕಾಲ, ಕರ್ಮ ಅಲ್ವಾ. ಸೊ ಅದೇ ತರ ನಮ್ಗೆ ಶ್ರೀಮದ್ ಭಾಗವತದಲ್ಲಿ ನಮ್ಗೆ ಏನನ್ನ ಹೇಳ್ತಾರೆ? ಇಲ್ಲಿ ಶ್ರೀಮದ್ ಭಾಗವತದಲ್ಲಿ 10 ವಿಷಯಗಳ ಬಗ್ಗೆ ನಮ್ಗೆ ಜ್ಞಾನವನ್ನ ಕೊಡ್ಲಾಗತ್ತೆ ಅಂತ ಹೇಳ್ತಾರೆ. ಆ 10 ವಿಷಯಗಳು ಯಾವ್ದ್ಯಾವ್ದು? ಮಾತಾಜಿ ಸರ್ಗ, ನಿಸರ್ಗ, ಪೋಷಣ, ಸ್ನಾನ, ಪೋಷಣ, ನಿರೋಧ, ಭಗವತ್ ಇದು ಕಥಾ, ಭಗವತನು ಕಥಾ, ಮುಕ್ತಿ, ಆಶಯ. ಇನ್ನೊಂದು ಇಂಪಾರ್ಟೆಂಟ್ ಇವತ್ತಿನ ದಿವಸದ ಬಿಟ್ಬಿಟ್ರಿ ಮಾತಾಜಿ, ಶುಕಮುನಿಗಳು ಏನ್ ಹೇಳ್ತಾರೆ?
ಅತ್ರ ಸರ್ಗೋ ವಿಸರ್ಗಶ್ಚ ಇದು ಸಾರಾಂಶ ಹಾ ಲಾಸ್ಟ್ ಇದು ಪರಮ ಪದವ. ಹಾ ಹೌದು. ಊತಯ ಮನ್ವಂತರೇಶಾನುಕತ ನಿರೋಧೋ ಮುಕ್ತಿರಾಶ್ರಯ ಅಲ್ವಾ. So ಇವಾಗ ನೋಡಿ ಮನ್ವಂತರಗಳ ಬಗ್ಗೆನೂ ಸಹ ನಮ್ಗೆ ತಿಳಿಸಿಕೊಡ್ತಾರೆ ನಮ್ಗೆ ಇಲ್ಲಿ ಭಾಗವತದಲ್ಲಿ ಅಲ್ವಾ. ಸೊ ನಮ್ಗೆ ಅನ್ಸುತ್ತೆ ಯಾಕೆ ಇದು ಮನ್ವಂತರದ ಬಗ್ಗೆ ಆ ರಾಜ ಇವ್ರು ಬಂದ್ರು ಅವ್ರು ಬಂದ್ರು ಇದನ್ನ ತಿಳ್ಕೊಂಡು ಏನು ನಮ್ಗೆ ಪ್ರಯೋಜನ ಅಂತ ಅನ್ಸುತ್ತೆ. ಯಾವ್ದು ನೆನಪಲ್ಲಿ ಸಹನು ಉಳಿಯೋದಿಲ್ಲ, ಎಲ್ಲ ಕನ್ಫ್ಯೂಷನ್ ಆಗ್ತಾ ಇರತ್ತೆ ಅಲ್ವಾ. ಏನಕ್ಕೆ ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಏನಾದ್ರೂ ಶ್ರುತಿ ಫಲ ಇದೆ ಅಂತ ಅನ್ಸುತ್ತಾ ಇವ್ರ ಬಗ್ಗೆ ಎಲ್ಲ? ಈ ರಾಜ ಈ ಅಂದ್ರೆ ಇವ್ರ ತಂದೆ, ಅವ್ರ ಮಗ ಇವ್ರು, ಇವ್ರ ಮಗ ಇವ್ರು, ಇವ್ರ ಮಗ ಇವ್ರು, ಆತರ ಎಷ್ಟು ಉದ್ದ ಹೋಗ್ತಾನೆ ಇದೆ ಅದು ಅಲ್ವಾ. ನಮ್ಗೊಂದು ನೆನಪಲ್ಲೂ ಸಹ ಉಳಿಯಲ್ಲ. ಆದ್ರೂ ಸಹ ನಾವು ಇದನ್ನೆಲ್ಲ ತಿಳ್ಕೊಬೇಕು. ಮನ್ವಂತರೇಶಾನು ಕಥಾ ಅಂತ ಹೇಳ್ತಾ ಇದ್ದಾರೆ. ಮನ್ವಂತರ ಅಲ್ಲ, ಕೃಷ್ಣ ಹೇಳ್ತಾನೆ ತಚ್ಛೃಣು ಅಂತ ಪದೇ ಪದೇ ಕೇಳು, ಶ್ರವಣ ಕೀರ್ತನ ಸ್ಮರಣ ಮಾಡ್ತಾ ಇರು ಅಂತ. ಅಂದ್ರೆ ನಾವು ಸಾಧನಾ ಭಕ್ತಿಯಲ್ಲಿ ಇದ್ದೀವಲ್ಲ ಇವಾಗ, ಪ್ರಾರಂಭಿಕ ಹಂತದಲ್ಲಿರೋರಿಗೆ ಇದು ಮೂರನ್ನು ನಾವು ಮಾಡ್ತಾ ಹೋದ್ರೆ ನಾವು ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ, ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಅಂತ. ಅಂದ್ರೆ ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ನಾವ್ ಇರ್ಬೋದು ಪದೇ ಪದೇ ಕೇಳ್ತಾ ಇದ್ರೆ ಅಂತ. ನಾವು ಇದನ್ನ ಕೇಳೋದಷ್ಟೇ ಬಿಟ್ರೆ ನಮ್ಗೆಲ್ಲ ಮರ್ತೇ ಹೋಗುತ್ತೆ. ಆ ದಿನ ನೀವೇನ್ ಹೇಳ್ತೀರಾ ಅದ್ ಪದ ಮತ್ತೆ ಮರ್ತೋಗುತ್ತೆ. ಅದಕ್ಕೋಸ್ಕರ ಅದ್ ಪದೇ ಪದೇ ನೆನಪು ಮಾಡ್ಕೊಳ್ಲಿಕ್ಕೋಸ್ಕರ ಸ್ಮರಣ ಕೀರ್ತನ ಶ್ರವಣ ಅಂತ ಹೇಳ್ತಾ ಇದೀವಿ. ಮತ್ತೆ ಇದನ್ನೆಲ್ಲ ಕೇಳೋದ್ರಿಂದ ಭಗವಂತನಿಗೆ ನಮಗೆ ಭಗವಂತ ಯಾರು ಅಂತ ಗೊತ್ತಾಗ್ತದೆ. ಇಸ್ ಗ್ರೇಟ್ ಅಂತೀವಿ, ಎಷ್ಟು ಗ್ರೇಟ್ ಅಂತ ಹೇಳಿ ಗೊತ್ತಾಗ್ತೀವಿ ಇವನ್ನೆಲ್ಲ ತಿಳ್ಕೊಳ್ಳೋದ್ರಿಂದ. ಓಕೆ, ಹರಿ ಬೋಲ್ ಮತ್ತೆ ಧನ್ಯವಾದಗಳು ಅಲ್ವಾ. ಭಕ್ತಿ ಅಂತಂದ್ರೆ ಯಾರ್ಯಾರು ಇರ್ಬೇಕು? ಭಕ್ತಿ ಅಂದ್ರೆ ಯಾರ ನಡುವೆ ನಡೆಯುತ್ತೆ? ಕೃಷ್ಣನ ನಡುವೆ, ಕೃಷ್ಣ ಮತ್ತೆ ಭಗವಂತ, ಕೃಷ್ಣನ ಜೊತೆ, ಭಕ್ತರ ನಡುವೆ. ಭಕ್ತರ ಸಂಘದಲ್ಲಿ. ಹಾ, ಭಕ್ತರ ಬಗ್ಗೆ ಮಾತಾಡುದಿಲ್ಲ, ಬರೀ ಕೃಷ್ಣ 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 ಅಂತ ಹೇಳ್ತೀನಿ ಅಂದ್ರೆ ಅದು ಪರಿಪೂರ್ಣ ಆಗೋದಿಲ್ಲ ಅಲ್ವಾ. ಸೊ ಆ ಭಕ್ತರ ಭಕ್ತಿಯ ಸಂಘದಲ್ಲಿ ಸಂಬಂಧ ಇರ್ಬೇಕು. ನಮ್ಗೆ ಅಲ್ಲಿ ಕಾಣಿಸೋದಿಲ್ಲ. ಸೊ ಭಕ್ತರ ನಾವು ಆ ಭಕ್ತರ ಸ್ಮರಣೆನೂ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಏನ್ ಹೇಳ್ತಾರೆ, ಕೃಷ್ಣನ ಹೆಸರು ನಮ್ಗೆ ಜಪ ಮಾಡಿದ್ರೆ ಏನಾಗತ್ತೆ, ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರು? ಕೃಷ್ಣನಿಗೆ ಶರಣಾದ್ರೆ ಏನ್ ಸಿಗುತ್ತೆ ಅಂತ ಹೇಳಿದ್ರು? ಕೃಷ್ಣ ಏನ್ ಮಾಡ್ತೀನಿ ಅಂತ ಹೇಳಿದ್ರು? ನಿಮ್ಮನ್ನು ಕಾಪಾಡ್ತೀನಿ, ರಕ್ಷಣೆ ಮಾಡ್ತೇನೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಎಲ್ಲ ನಿಮ್ಮನ್ನು ಪಾಪದಿಂದ ಮುಕ್ತಿಗೊಳಿಸ್ತೇನೆ, ನಿಯೋಗ ಕ್ಷಮೆ ಅನ್ಕೊಂತೀನಿ ಅಂತ. ಅಲ್ವಾ. ಸೊ ಅದೇ ತರನೇ ಇವಾಗ ಭಗವಂತನ ಜೊತೆ ಭಕ್ತರ ಈ ಒಂದು ಸ್ಮರಣೆಯನ್ನ ಮಾಡ್ತೀವಿ. ಈಗ ಮನ್ವಂತರ ಮತ್ತೆ ಈಶಾನುಕತ. ಸೊ ಇವಾಗ ಆ ಮನ್ವಂತರ ಆ ಮನುಗಳ ಬಗ್ಗೆನೂ ನಾವು ಇವಾಗ ಸ್ಮರಣೆಯನ್ನ ಮಾಡ್ತಿದ್ರೆ ನಮ್ಮ ಎಲ್ಲಾ ಪಾಪಗಳನ್ನು ಸಹ ನಾಶವಾಗುತ್ತೆ. ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಹತ್ರ ಆಗುತ್ತೆ. ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಅದು ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೌದು, ನಮ್ಗೆ ಮರ್ತೋಗ್ತಾ ಇದೆ ಎಲ್ಲನೂ ಸಹ, ಡಾಟ್ಸ್ನೆಲ್ಲ ನಾವು ಕನೆಕ್ಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರೂ ಸಹ ನಾವ್ ಇದನ್ನ ಪದೇ ಪದೇ ನಾವು ಓದ್ಬೇಕಾಗತ್ತೆ. ಸೊ ಅದರಿಂದ ನಮ್ಗೆ ಪಾಪಗಳೆಲ್ಲ ನಾಶ ಆಗ್ತಾ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ಓಕೆ, ಸೊ ಇವಾಗ ಇವತ್ತಿನ ಒಂದು ಟಾಪಿಕ್ಗೆ ಬರೋಣಂತೆ. ಸೊ ಇವಾಗ ಈ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ರು. ಯಾಕೆ ಸೃಷ್ಟಿ ಮಾಡಿದ್ರು ಅಂತ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಯಾಕೆ ಸೃಷ್ಟಿ ಮಾಡಿದ್ರು ಭಗವಂತ? ನಾವೇ ಎಲ್ಲ ಒಡೆಯ ಅಂತ ಅನ್ಕೊಂಡು ನಾವು ನಮಗೆ ಒಂದು ಪ್ರತ್ಯೇಕವಾದ ಒಂದು ಇದು ಬೇಕು ಅಂತ ನಾವು ಕೃಷ್ಣನನ್ನ ಇದ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಮಾಯಾ ಜಗತ್ತಿಗೆ ನಾವು ಪುನಃ ಮತ್ತೆ ಬರ್ಲಿ, ಅವರು ಎಲ್ಲ ನೋಡ್ಲಿ, ಅಲ್ಲಿ ಇದೆಲ್ಲ ಅನುಭವಿಸ್ಲಿ ಅಂತ ಕೃಷ್ಣ ಅಲ್ಲಿ ಪುನಃ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ನಾವು ಈ ಪ್ರಪಂಚಕ್ಕೆ ಪುನಃ ಬಂದಿದ್ದೇವೆ, ಈ ಮಾಯಾ ಪ್ರಪಂಚಕ್ಕೆ. ಅಲ್ವಾ. ಒಡೆತನದ ಭಾವಕ್ಕೋಸ್ಕರ, ಒಡೆತನದ ಭಾವನೆಗೋಸ್ಕರ ಬಂದಿದ್ದೀವಿ. ಒಡೆತನ ಆಗ್ಬೇಕು, ನಾವೇನ್ ಮಾಡ್ಬೇಕು? ಕೃಷ್ಣನೊಬ್ಬನೇ ಅಲ್ಲ, ಆ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಪ್ರಪಂಚದಿಂದ ನಾವು ಹೊರಗಡೆ ಅಂದ್ರೆ ಕಾರಣವಾಗಿ ವಿಭುವಾಗಿ ನಾವು ಈ ಕಡೆ ಬಂದಿದೀವಿ. ನಾವು ನಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳ್ಳೋಕೋಸ್ಕರ ಬಂದಿದ್ದೀವಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೊ ನಮ್ಮ ಇಚ್ಛೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಬಂದಿದೀವಿ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಎಲ್ಲ ನಮ್ಗೆ ಸೌಕರ್ಯವನ್ನ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಮಗು ಒಂದು ಇಚ್ಛೆಯನ್ನ ಪಟ್ರೆ, ಇಲ್ಲಮ್ಮ ನಾನು ಅಡ್ಗೆ ಮನೇಲಿ ಕೆಲಸ ಮಾಡ್ತೀನಿ ಅಂದ್ರೆ, ಇಲ್ಲ ಪುಟ್ಟ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಮಗುಗೆ ಆಟ ಸಾಮಾನೆಲ್ಲ ತೆಕ್ಕೊಡ್ತೀವಿ ಅಲ್ವಾ. ಆದ್ರೆ ಭಗವಂತ ದೇವೋತ್ತಮ ಪುರುಷ, ಅವನು ಗ್ರೇಟ್. ಅದಕ್ಕೋಸ್ಕರ ಅವ್ರು ನಮ್ಗೆ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಕೊಟ್ರು ಅಲ್ವಾ. ನೀವು ಅಷ್ಟು ಇಚ್ಛೆ ಪಡ್ತಿದ್ದೀರಾ, ಬೇಡ ಅಂದ್ರು ನನ್ನನ್ನ ಬಿಟ್ಟು ನೀವು ಸುಖವಾಗಿರ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಸಹ ನಿಮ್ಮ ಆಸೆಯನ್ನ ನಾನು ಪೂರೈಸ್ಲಿಕ್ಕೆ ಈ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ಅವರು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾರೆ ಅಲ್ವಾ. ಅವರು ಮೊದಲನೇ ಸೃಷ್ಟಿಕರ್ತ. ಸೊ ಇವಾಗ ನಮ್ಗೆಲ್ಲರಿಗೂ ಸಹ ಆಸೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಅದಕ್ಕೆ ತಕ್ಕದಾದ ದೇಹಗಳು ಬೇಕು ಅಲ್ವಾ. ಆ ದೇಹಗಳನ್ನ ಕೊಡ್ಲಿಕ್ಕೆ ಇವಾಗ ಅವರು ಯಾರಿಗೆ ಆ ಕಾರ್ಯವನ್ನ ನಿಯೋಜಿಸ್ತಾರೆ?
ಬ್ರಹ್ಮನಿಗೆ ದೇವರಿಗೆ, ಬ್ರಹ್ಮನಿಗೆ ಬ್ರಹ್ಮದೇವರಿಗೆ. ಅಲ್ವಾ? ಸೊ ಬ್ರಹ್ಮನ ಕೆಲಸ ಬ್ರಹ್ಮನಿಗೆ ಏನು? ಬ್ರಹ್ಮದೇವರಿಗೆ ಬ್ರಹ್ಮ ಇಡೀ ಜೀವಿಯನ್ನ ಸೃಷ್ಟಿ ಮಾಡ್ತಾನೆ ಅಥವಾ ಏನನ್ನ ಸೃಷ್ಟಿ ಮಾಡ್ತಾನೆ ಅವನು ಬ್ರಹ್ಮ? ಇಲ್ಲ, ಬರೀ ಎಲ್ಲಾ ಪರಿಕರಗಳನ್ನು ಭಗವಂತ ಒದಗಿಸ್ಕೊಡ್ತಾನೆ. ಹಾ. ಬ್ರಹ್ಮ ಮಾತ್ರ ಅವರ ದೇಹ, ಅವರಿಗೆ ಅನುಕೂಲವಾದ ದೇಹವನ್ನ ಅವರ ಕರ್ಮಾನುಸಾರ ಹ್ಮ್ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾನೆ ಅಲ್ವಾ? ನಮ್ಮ ಕರ್ಮಾನುಸಾರ, ನಮ್ಮ ಇಚ್ಛಾನುಸಾರ, ಮತ್ತೆ ಏನು ಭಗವಂತನ ಆ ಒಂದು ಇಚ್ಛಾನುಸಾರ ನಮ್ಗೆ ಒಂದು ದೇಹ ಸಿಗುತ್ತೆ ಅಲ್ವಾ? ಆ ದೇಹವನ್ನು ಸೃಷ್ಟಿ ಮಾಡೋದು ಬ್ರಹ್ಮ. ಇವಾಗ ಬ್ರಹ್ಮನ ಕೆಲಸ ಏನು? ಭಗವಂತ ಬ್ರಹ್ಮನಿಗೆ ಏನೊಂದು ಕೆಲಸವನ್ನ ಒದಗಿಸಿ ಕೊಟ್ಟಿದ್ದಾರೆ, ಎಲ್ಲ ಜೀವರಾಶಿಗಳನ್ನ ಸೃಷ್ಟಿ ಮಾಡು, 84 ಲಕ್ಷ ಜೀವರಾಶಿಗಳನ್ನ ನೀನು ಸೃಷ್ಟಿ ಮಾಡು, ಮತ್ತೆ ಅವರಿಗೆ ಅವರ ಇಚ್ಛೆನ ಪೂರೈಸ್ಕೊಳ್ಲಿಕ್ಕೆ ನೀನು ಒಂದು ಅವಕಾಶವನ್ನ ಮಾಡಿಕೊಡು ಅಂತ ಹೇಳ್ಬಿಟ್ಟು ಸೊ ಭಗವಂತ ಬ್ರಹ್ಮನಿಗೆ ಆಜ್ಞೆಯನ್ನ ಮಾಡ್ತಾರೆ. ಸೊ ಇವಾಗ ಭಗವಂತ ಆಜ್ಞೆಯನ್ನ ಕೊಟ್ಟಾಗ ಬ್ರಹ್ಮನ ಕೆಲಸ ಏನಿರುತ್ತೆ? ಮತ್ತು ಸೃಷ್ಟಿ ಮಾಡಿದಷ್ಟೇ. ಆ ಸೃಷ್ಟಿಯನ್ನ ಅವರು ಮಾಡ್ಬೇಕಾಗತ್ತೆ. ಸೊ ಇವಾಗ ಬ್ರಹ್ಮ ಏನೆಲ್ಲ ಮಾಡುದಂತ ನೀವು ತಿಳ್ಕೊಂಡ್ರಿ ಅಲ್ವಾ? ಬ್ರಹ್ಮನ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸಿಕೊಟ್ರು. ಸೊ ಬ್ರಹ್ಮ ಆ ಚತುರ್ಕುಮಾರರನ್ನ ಅವರು ಸೃಷ್ಟಿ ಮಾಡ್ತಾರೆ. ಈ ಒಂದು ಅವರು ಮಾನಸ ಪುತ್ರರು ಅಲ್ವಾ? ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಈ ಸೈನ್ಸ್ ಅಲ್ಲಿ ಒಂದು ಗಂಡು ಹೆಣ್ಣು ಮಿಲನ ಆದ್ರೇನೆ ಒಂದು ಮಗು ಬರೋದು ಅಂತ. ಆದ್ರೆ ಬ್ರಹ್ಮನ ಶಕ್ತಿ ಎಷ್ಟಿದೆ ನೋಡಿ, ಅವರು ಮಾನಸ ಪುತ್ರರನ್ನ ಅವರು ಸೃಷ್ಟಿ ಮಾಡ್ತಾರೆ. ಸೊ ಅವ್ರು ಸನತ್ ಕುಮಾರರಿಗೆ ಹೇಳ್ತಾರೆ ನೀವು ಸೃಷ್ಟಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಅವರು ಬ್ರಹ್ಮಚಾರಿಗಳಾಗಿ ಉಳಿಲಿಕ್ಕೆನೆ ಅವರು ಇಷ್ಟಪಡ್ತಾರೆ, ಅವ್ರು ಜ್ಞಾನ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಇಷ್ಟಪಡ್ತಾರೆ. ಸೊ ಅವಾಗ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇವಾಗ ಬ್ರಹ್ಮ ಇವಾಗ ಭಗವಂತನ ಆ ಒಂದು ಅದಾದ್ಮೇಲೆ ನಿಮಗೆ ಆ ರುದ್ರನ ನಿಮಗೆ ಜನನ ಆಗಿರೋದು ರುದ್ರನ ಬಗ್ಗೆ ನೀವು ತಿಳ್ಕೊಂಡ್ರಿ ಡೀಟೇಲ್ ಆಗಿ. ಆಮೇಲೆ ಬ್ರಹ್ಮನಿಗೆ ಅವರ ಕರ್ತವ್ಯವನ್ನ ಇವಾಗ ಮುಂದುವರಿಸ್ಕೊಂಡು ಹೋಗ್ಬೇಕು ಅಲ್ವಾ? ಸೊ ಅವಾಗ ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಸೊ ನಮ್ಗೆ ಇವಾಗ ಇದು ಸ್ಕಂದ 3 ಅಧ್ಯಾಯ 12ರಲ್ಲಿ ಬರುತ್ತೆ. ಬ್ರಹ್ಮ ಯೋಚನೆ ಮಾಡ್ತಾರೆ, ಇದೇನಿದು, ನನಗಿಷ್ಟೆಲ್ಲ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ, ಆದ್ರೂ ಸಹ ಇಲ್ಲಿ ನಾನು ಜನಸಂಖ್ಯೆನ ನಾನು ಉತ್ಪತ್ತಿ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಅವರು ನೊಂದ್ಕೋತಾರೆ. ಸೊ ಆ ಸಮಯದಲ್ಲಿ ಅವರು ಧ್ಯಾನ ಮಗ್ನರಾಗ್ತಾರೆ. ಸೊ ಧ್ಯಾನ ಮಗ್ನರಾದಾಗ ಅವರು ಅವರ ಶರೀರದಿಂದ 2 ರೂಪಗಳು ಬರುತ್ತೆ. ಸೊ 2 ರೂಪಗಳು ಬಂದಾಗ ಒಂದು ಶರೀರ ಅದಕ್ಕೆ ಮೀಸೆ ಇರುತ್ತೆ, ಇನ್ನೊಂದು ಶರೀರಕ್ಕೆ ಉಬ್ಬಿದ ಸ್ತನ ಇರುತ್ತೆ. ಸೊ ಅವರಿಬ್ರು ಅವಾಗ ಅಂದ್ರೆ ಅವರಿಬ್ರು ಸಹ ಬ್ರಹ್ಮನಿಂದನೇ ಬರ್ತಾರೆ. ಸೊ ಅವರಿಬ್ರು ಮೊದಲ ಪುರುಷ ಮತ್ತೆ ಮೊದಲ ಸ್ತ್ರೀ. ಸೊ ಅವರು ಪುರುಷನ ಹೆಸರು ಸ್ವಯಂಭುವ ಮನು, ಮತ್ತೆ ಆ ಸ್ತ್ರೀಯ ಹೆಸರು ಶತರೂಪ. ಅಂದ್ರೆ ನೋಡಿ, ಬ್ರಹ್ಮನಿಂದ ಬಂದಿರುವಂತಹ ಇಬ್ರು, ಒಂದು ಸ್ತ್ರೀ ರೂಪ ಮತ್ತೆ ಪುರುಷ ರೂಪ, ಅವರಿಬ್ರು ಈ ಒಂದು ಸಮ್ಮಿಲನದಲ್ಲಿ ತೊಡ್ಕೊಂಡು ಈ ಒಂದು ಸೃಷ್ಟಿ ಕಾರ್ಯವನ್ನ ಅವರು ಮಾಡ್ತಾರೆ. ಅಂದ್ರೆ ಇವಾಗ ನಾವಿವಾಗ ಇದೇನಪ್ಪ ಅಣ್ಣ ತಂಗಿರಾಗ್ತಾರಲ್ವಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ಅದಕ್ಕಿನ ಆ ಧರ್ಮ ಅನ್ನೋದು ಆ ಒಂದು ಸಮಯಕ್ಕೆ ಕಾಲ ಪಾತ್ರ ದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ಯಾವಾಗ್ಲೂ ನಾವು ಸೇಮ್ ಸೂತ್ರವನ್ನೇ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಬ್ರಹ್ಮನಿಂದ ಬಂದಿರುವಂತಹ 2 ದೇಹಗಳೇ ಈಗ ಸಮ್ಮಿಲನ ಕಾರ್ಯದಲ್ಲಿ ತೊಡಕೊಂಡು ಈಗ ಈ ಸೃಷ್ಟಿಯನ್ನ ಅವರು ಮಾಡ್ತಾರೆ. ಮತ್ತೆ ನಮ್ಮ ಸೈನ್ಸ್ ಏನ್ ಹೇಳುತ್ತೆ, ಇದು ಎವಲ್ಯೂಷನ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ವಾ? ಮೊದ್ಲು ಏನು ಸೂಕ್ಷ್ಮ ಜೀವಿಗಳು ಬಂತು, ಅದಾದ್ಮೇಲೆ ಅದು ಕ್ರಮೇಣ ಅದು ವಿಕಸನ ಹೊಂತ ಇದು 4 ಪಾದಗಳಿರುವಂತಹ ಪ್ರಾಣಿಗಳು ಬಂತು, ಆಮೇಲೆ ಮನುಷ್ಯ ಬಂತು ಅಂತ ಹೇಳ್ಬಿಟ್ಟು ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಇಲ್ಲಿ ನಮ್ಮ ಧರ್ಮ ಗ್ರಂಥಗಳು ಹೇಳ್ತಾ ಇದೆ ಇಲ್ಲ ಅಲ್ವಾ? ಸೊ ಎಲ್ಲವೂ ಸಹ ಒಂದೇ ಬಾರಿ ಅದು ಬಂದಿದೆ. ಸೊ ಸೃಷ್ಟಿಯ ಶುರುವಲ್ಲೇ ಈ 84 ಲಕ್ಷ ಜೀವರಾಶಿಗಳು ಕಾಣಿಸ್ಕೊಂಡಿದೆ, ಅಲ್ಲಿ ವಿಕಸನ ಕ್ರಿಯೆ ಹೊಂತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದರಿಂದ ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಮೊದಲ ಸ್ತ್ರೀ ಮತ್ತೆ ಪುರುಷ ಯಾರು ಅಂತ ನಾವು ತಿಳ್ಕೊಂಡ್ವಿ, ಸ್ವಯಂಭುವ ಮನು ಮತ್ತೆ ಶತರೂಪ. ಸೊ ಇವಾಗ ಸ್ವಯಂಭುವ ಮನುವಿನ ಬಗ್ಗೆ ಹೋಗ್ಲಿಕ್ಕಿನ ಮುಂಚೆ ನಾವು ಬ್ರಹ್ಮನ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಯಾಕಂದ್ರೆ ಇವಾಗ ಈ ಮನುಗಳು ಎಷ್ಟು ಜನ ಇರ್ತಾರೆ ನಮ್ಮ ಒಂದು ಮನ್ವಂತರದಲ್ಲಿ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಬ್ರಹ್ಮನ ಒಂದು ಕಾಲಾವಧಿ ನಾವು ತಿಳ್ಕೊಬೇಕು. ನಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟು ಯುಗಗಳಿದೆ? 4 ಯುಗಗಳು. 4 ಯುಗಗಳಿದೆ ಅಲ್ವಾ? ಸೊ ಈ 4 ಯುಗಗಳು ಒಂದು ಸೈಕಲ್ ಆದ್ರೆ, ಒಂದ್ಸತಿ ಆದಾಗ ಅದನ್ನ ಒಂದು ದಿವ್ಯ ಯುಗ ಅಂತ ಕರೀತಾರೆ ಅಲ್ವಾ? ಸೊ ಈ ತರ 71 ದಿವ್ಯ ಯುಗಗಳಾದ್ರೆ ಏನಾಗತ್ತೆ ಅಂತಂದ್ರೆ ಅದನ್ನ ಒಂದು ಮನ್ವಂತರ ಅಂತ ಕರೀತಾರೆ. 71 ದಿವ್ಯ ಯುಗಗಳು ಸೇರಿದ್ರೆ ಒಂದು ಮನ್ವಂತರ. ಸೊ ಈ ತರ 14 ಮನ್ವಂತರಗಳಾದ್ರೆ ಬ್ರಹ್ಮನ ಒಂದು ಹಗಲಿನಲ್ಲಿ ಎಷ್ಟು ಮನ್ವಂತರ ಬರುತ್ತೆ? ಬ್ರಹ್ಮನ ಹಗಲಿನಲ್ಲಿ ಎಷ್ಟು ಮನ್ವಂತರಗಳು ಬರುತ್ತೆ? 71 ಮನ್ವಂತರಗಳು ಬರುತ್ತೆ ಅಲ್ವಾ? ಒಂದು ಮನ್ವಂತರ ಅಂತಂದ್ರೆ ಏನರ್ಥ? ಸರಿ, ಬ್ರಹ್ಮನ ಒಂದು ಹಗಲಲ್ಲಿ 14 ಮನ್ವಂತರಗಳು ಬರುತ್ತೆ ಅಲ್ವಾ? ಸೊ ಒಂದು ಮನ್ವಂತರದಲ್ಲಿ 71 ದಿವ್ಯ ಯುಗಗಳು ಬರುತ್ತೆ. ಸೊ ಒಂದು ದಿವ್ಯ ಯುಗ ಅಂತಂದ್ರೆ 4 ಯುಗಗಳು. ಓಕೆ, ಇಷ್ಟನಾದ್ರೂ ನಾವು ತಿಳ್ಕೊಬೇಕಾಗತ್ತೆ.
ಸೊ 4 ಯುಗಗಳು ಸೇರಿ ಒಂದು ದಿವ್ಯ ಯುಗ. ಸೊ ಆ ದಿವ್ಯ ಯುಗಗಳು 71 ದಿವ್ಯ ಯುಗಗಳು ಆದಾಗ ಅದನ್ನ ಒಂದು ಮನ್ವಂತರ ಅಂತ ಕರಿತೀವಿ. ಆ ತರ 14 ಮನ್ವಂತರಗಳು ಆದ್ರೆ ಸೊ ಬ್ರಹ್ಮನ ಹಗಲು, ಇಷ್ಟೇ ಅವಧಿ ಬ್ರಹ್ಮನ ರಾತ್ರಿ, ಮತ್ತೆ ಮಧ್ಯದಲ್ಲಿ ಸಂಧ್ಯಾಕಾಲ ಅಂತನೂ ಸಹ ಇರುತ್ತೆ. ಸೊ ಇಷ್ಟಾದ್ರೆ ಬ್ರಹ್ಮನ ಒಂದು ದಿನ. ಓಕೆ, ಸೊ ಇವಾಗ ಇದನ್ನ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮನ ಒಂದು ದಿನದಲ್ಲಿ ಎಷ್ಟು ಮನ್ವಂತರಗಳು ಬರುತ್ತೆ ಅಥವಾ ಎಷ್ಟು ಮನುಗಳು ಬರ್ಬೋದು ಅಂತ ಅನ್ಸುತ್ತೆ. ಸೊ ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಬರ್ತಾರೆ. ಓಕೆ, ಸೊ ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಬರ್ತಾರೆ. ಮತ್ತೆ ಬ್ರಹ್ಮನ ಒಂದು ತಿಂಗಳಲ್ಲಿ ಒಬ್ಬ ಮನು 71 ಯುಗಗಳ ತನಕ ಇರ್ತಾರೆ. 71 ಯುಗಗಳ ತರ ಅವ್ರು ಇರ್ತಾರೆ. ಸೊ ಒಂದು ದಿನದಲ್ಲಿ 14 ಮನ್ವಂತರಗಳು ಅಥವಾ ಮನ್ನುಗಳು ಬಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ಮನುಗಳು ಬರಬಹುದು? 420. 420. ಸೊ ಅದೇ ತರನೇ ಇವಾಗ ಬ್ರಹ್ಮನ ಒಂದು ವರ್ಷದಲ್ಲಿ ಎಷ್ಟು ಮನುಗಳು ಬರಬಹುದು? ಬ್ರಹ್ಮನ ಒಂದು ವರ್ಷ 360 ಇಂಟು ಎಷ್ಟು ಮಾತಾಜಿ? ಶಾಂತಿರೂಪಿಣಿ ಮಾತಾಜಿ 5040 ಮಾತಾಜಿ. 5,04,000. 5,04,000 ಮನುಗಳು. ನೋಡಿ, ಅಷ್ಟು ಜನ ಮನುಗಳು ಬ್ರಹ್ಮನ ಒಂದು ದಿನದಲ್ಲಿ ಬಂದು ಹೋಗ್ತಾರೆ ಅಲ್ವಾ? ಸೊ ಅಂದ್ರೆ ನಮ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ನಾವಿವಾಗ ಈ 14 ಮನ್ವಂತರಗಳು ಯಾವುದು, ಮತ್ತೆ ಆ 14 ಮನ್ವಂತರಗಳ ಮನುಗಳು ಯಾರು, ಸೊ ಮತ್ತೆ ಅಲ್ಲಿ ಯಾವ ಒಬ್ಬ ಅಧಿದೇವತೆ ಬರ್ತಾರೆ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಅವ್ರು ಎಷ್ಟೊಂದು ಅವತಾರಗಳಲ್ಲಿ ಅವರು ಬರ್ತಾರೆ ಅಲ್ವಾ? ಯಾವ ಅವತಾರಗಳಲ್ಲಿ ಬರ್ತಾರೆ ಅಂತ ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಅದೆಲ್ಲ ಲೀಲಾವತಾರಕ್ಕೆ ಬರುತ್ತೆ. ಆತರ ಲೀಲಾವತಾರದಲ್ಲಿ ಅದೇ ತರನೇ ಕೆಟಗರಿ ಮಾಡಿದ್ದಾರೆ ಅಲ್ವಾ? ವಿಭಾಗ ಸೊ ಮನ್ವಂತರ ಅವತಾರನು ಸಹ ಅದರಲ್ಲಿ ಬರ್ತಾ ಇದೆ ಅಲ್ವಾ? ಸೊ ಅಂದ್ರೆ ಲೀಲಾವತಾರ, ಫಸ್ಟ್ ಏನು ಪುರುಷಾವತಾರ, ಗುಣಾವತಾರ, ಲೀಲಾ ಅವತಾರ, ಮನ್ವಂತರ ಅವತಾರ, ಯುಗಾವತಾರ, ಮತ್ತೆ ಶಕ್ತ್ಯಾವೇಶ ಅವತಾರ ಅಲ್ವಾ? ಈ ಇಷ್ಟರಲ್ಲಿ ಬರ್ತಾರೆ. ಅದರಲ್ಲಿ ಮನ್ವಂತರ ಅವತಾರದಲ್ಲೂ ಬರ್ತಾರೆ. ಅಂದ್ರೆ ಪ್ರತಿಯೊಂದು ಮನ್ವಂತರದಲ್ಲೂ ಭಗವಂತ ಬರ್ತಾರೆ ಅಲ್ವಾ? ಸೊ ಅವ್ರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನೋಡೋಣಂತೆ. ಸೊ ಇವಾಗ ನಮ್ಮ ಬ್ರಹ್ಮ 50 ವರ್ಷಗಳನ್ನ ಕಳೆದಿದ್ದಾರೆ. ಸೊ ಇವಾಗ ಮತ್ತೆ 6 ಮನ್ವಂತರಗಳು ಆಗಿದೆ. ಸೊ ಈಗ ನಾವು 28ನೇ ಒಂದು ಸೈಕಲ್ ಅಲ್ಲಿ ನಾವು ಇದೀವಿ. ನಮ್ಮ ಈ ಒಂದು ಯುಗದಲ್ಲಿರುವಂತಹ ಅದರಲ್ಲಿ 28ನೇ ಸೈಕಲ್. ಅದರಲ್ಲಿ ನಾವಿವಾಗ ಕಲಿಯುಗದಲ್ಲಿ ನಾವು ಇದೀವಿ. ಕಲಿಯುಗದಲ್ಲಿ ನಾವು 5,500 ವರ್ಷಗಳನ್ನ ನಾವು ಇವಾಗ ಕಳೆದಿದ್ದೀವಿ. ಇವಾಗ ಮನ್ವಂತರ ಅವತಾರಗಳು ಅಂದ್ರೆ ಅದಕ್ಕಿಂತ ಮುಂಚೆ ಈಗ ಯಾರ್ಯಾರು ಮನುಗಳು ಅಂತ ಹೇಳ್ಬಿಟ್ಟು ಈ 14 ಮನುಗಳು ಯಾರು ಅಂತ ನೋಡಿದ್ರೆ ಸ್ವಯಂಭುವ ಮನು, ಸ್ವರೋಚಿಷ ಮನು, ಉತ್ತಮ ಮನು, ತಮಸ ಮನು, ರೈವತ ಮನು, ಚಾಕ್ಷುಷ ಮನು, ವೈವಸ್ವತ ಮನು, ಸವರ್ಣಿ ಮನು, ದಕ್ಷ ಸಾವರ್ಣಿ ಮನು, ಬ್ರಹ್ಮ ಸವರ್ಣಿ ಮನು, ಧರ್ಮ ಸವರ್ಣಿ ಮನು, ರುದ್ರ ಸಾವರ್ಣಿ ಮನು, ದೇವ ಸಾವರ್ಣಿ ಮನು, ಇಂದ್ರ ಸಾವರ್ಣಿ ಮನು. ಸೊ ಒಟ್ಟು 14 ಮನುಗಳು ಬ್ರಹ್ಮನ ಒಂದು ಹಗಲಲ್ಲಿ ಬಂದು ಹೋಗ್ತಾರೆ. ಸೊ ಈಗ ನಾವಿವಾಗ ಇರೋದು ವೈವಸ್ವತ ಮನ್ವಂತರದಲ್ಲಿ. ಸೊ ಇವಾಗ ನಮ್ಮನ್ನ ಆಳ್ತಾ ಇರೋದು ವೈವಸ್ವತ ಮನು. ಸೊ ಇವಾಗ ಅದೇ ತರನೇ ಈ 14 ಮನ್ವಂತರಗಳಲ್ಲಿ ಭಗವಂತ ಅವರು ಅವತಾರದಲ್ಲಿ ಬರ್ತಾರೆ, ಮನ್ವಂತರ ಅವತಾರದಲ್ಲಿ ಬರ್ತಾರೆ. ಅವ್ ಯಾವ ಅವತಾರ ಅಂತಂದ್ರೆ ಯಜ್ಞ, ವಿಭು, ಸತ್ಯಸೇನ, ಹರಿ, ವೈಕುಂಠ, ಅಜಿತ, ವಾಮನ, ಸಾರ್ವಭೌಮ, ಋಷಭ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ ಮತ್ತು ಬೃಹದ್ಭಾನು. ಸೊ ಈ ಒಂದು 14 ಮನ್ವಂತರ ಅವತಾರದಲ್ಲಿ ಭಗವಂತ ಕಾಣಿಸ್ಕೋತಾರೆ. ಸೊ ಯಾವ ಮನ್ವಂತರದಲ್ಲಿ ಯಾವ ಅವತಾರದಲ್ಲಿ ಭಗವಂತ ಬರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸ್ವಯಂಭುವ ಮನುವಾಗಿದ್ದಾಗ ಯಜ್ಞ ಅವತಾರದಲ್ಲಿ ಅವ್ರು ಬರ್ತಾರೆ. ಸ್ವರೋಷಿಷ ಮನುವಲ್ಲಿ ವಿಭು ಅವತಾರದಲ್ಲಿ, ಉತ್ತಮ ಮನು ಇದ್ದಾಗ ಅಂದ್ರೆ ಅವನ ಆಳ್ವಿಕೆಯಲ್ಲಿ ಸತ್ಯಸೇನಾಗಿ ಅವರು ಬರ್ತಾರೆ. ತಪಸಾ ಮನುವಿನ ಆಳ್ವಿಕೆಯಲ್ಲಿ ಹರಿಯಾಗಿ ಬರ್ತಾರೆ. ರೈವತ ಮನುವಿನಲ್ಲಿ ವೈಕುಂಠನಾಗಿ ಬರ್ತಾರೆ. ಚಾಕ್ಷುಷ ಮನು ಅಜಿತ, ಸೊ ಅಜಿತನಾಗಿ ಬರ್ತಾರೆ. ಎಲ್ಲಿ ಕೇಳಿದೀವಿ ನಾವು ಅಜಿತ ಅಂತ ಹೇಳ್ಬಿಟ್ಟು? ಸಮುದ್ರ ಮಂಥನಲ್ಲಿಲ್ಲ. ಸಮುದ್ರ ಮಂಥನದಲ್ಲಿ ನಾವು ಕೇಳಿದೀವಿ ಅಲ್ವಾ? ಚಾಕ್ಷುಷ ಮನುವಿನ
ಆ ಒಂದು ಸಮಯದಲ್ಲಿ ಅಜಿತನಾಗಿ ಅವ್ರು ಬರ್ತಾರೆ. ವೈವಸ್ವತ ಮನು ನೋಡಿ, ಇವಾಗ ನಮ್ಮ ಸಮಯದಲ್ಲಿ ಯಾವ ತರ ಬರ್ತಾ ಇದಾರೆ ಈಗ, ಯಾವ ಒಂದು ಮನ್ವಂತರ ಅವತಾರದಲ್ಲಿ ಬಂದಿದ್ದಾರೆ? ವಾಮನಾವತಾರ. ನೋಡಿ, ಇವಾಗ ವಾಮನ ಅವತಾರ ಲೀಲಾ ಅವತಾರದಲ್ಲೂ ಬರುತ್ತೆ, ಮತ್ತೆ ಇಲ್ಲಿ ಮನ್ವಂತರ ಅವತಾರದಲ್ಲೂ ಸಹ ಬರ್ತಾ ಇದೆ. ಮತ್ತೆ ಸಾವರ್ಣಿ ಮನು, ಸೊ ಅಲ್ಲಿ ಸಾರ್ವಭೌಮರಾಗಿ ಬರ್ತಾರೆ. ದಕ್ಷ ಸಾವರ್ಣಿ ಮನುವಲ್ಲಿ ರಿಷಭರಾಗಿ ಬರ್ತಾರೆ. ಬ್ರಹ್ಮ ಸಾವರ್ಣಿ ಮನುವಲ್ಲಿ ವಿಶ್ವಕ್ಷೇನನಾಗಿ ಬರ್ತಾರೆ. ಧರ್ಮ ಸಾವರ್ಣಿ ಮನುವಲ್ಲಿ ಧರ್ಮ ಸೇತುವಾಗಿ ಬರ್ತಾರೆ. ರುದ್ರ ಸಾವರ್ಣಿ ಮನುವಲ್ಲಿ ಸುಧಾಮನಾಗಿ ಬರ್ತಾರೆ. ದೇವ ಸಾವರ್ಣಿ ಮನುವಿನ ಕಾಲದಲ್ಲಿ ಯೋಗೇಶ್ವರನಾಗಿ ಬರ್ತಾರೆ. ಇಂದ್ರ ಸಾವರ್ಣಿ ಮನುವಿನ ಕಾಲದಲ್ಲಿ ಅವರು ಬೃಹತ್ ಬಾನವಾಗಿ ಬರ್ತಾರೆ. ಸೊ ನೋಡಿ, ಇವಾಗ ನಾವು ಇಲ್ಲಿ ಅಟ್ಲೀಸ್ಟ್ ಇದನ್ನಾದ್ರೂ ನಾವು ಜ್ಞಾಪಕ ಇಟ್ಕೋಬೇಕು. ಇವಾಗ ನಮ್ಮ ಮನ್ವಂತರದಲ್ಲಿ ಭಗವಂತನ ಮನ್ವಂತಾವತಾರ ಯಾವುದು? ವಾಮನ ಅವತಾರ. ಸೊ ಮೊದಲ ಒಂದು ಮನುವಿನ ಅವತಾರದಲ್ಲಿ ಅವರು ಯಜ್ಞನಾಗಿ ಬಂದ್ರು ಅಲ್ವಾ? ಸೊ ನೀವ್ ಯಜ್ಞನ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ನೆನ್ನೆ ಮಾತಾಜಿ ಹೇಳಿದ್ರಲ್ವಾ? ಹರೇ ಕೃಷ್ಣ. ಓಕೆ, ತಿಳ್ಕೊಳ್ಳೋಣಂತೆ ನಾವು ಮತ್ತಿನ್ನೊಂದ್ಸತಿ ರಿಪೀಟ್ ಮಾಡೋಣಂತೆ. ಸೊ ಇವಾಗ ನೋಡಿ, ನಮ್ಗೆ ಇವಾಗ ವರಾಹಾವತಾರ ಅಲ್ವಾ? ಸೊ ಇವಾಗ ವರಾಹಾವತಾರ ತುಂಬಾ ಮುಖ್ಯ. ಯಾಕಂದ್ರೆ ಈ ಭೂಮಿ ಇಲ್ಲ ಅಂತಂದ್ರೆ ನಮ್ಗೆ ಈ ಸೃಷ್ಟಿ ಕಾರ್ಯ ಅಪೂರ್ಣ ಆಗತ್ತೆ. ಇವಾಗ ಭಗವಂತ ಅವರು ಸ್ವಯಂಭುವ ಮನುವಿನ ಕಾಲದಲ್ಲಿ ವರಾಹಾವತಾರ ಯಾವ ತರ ಬರುತ್ತೆ ಅಂತಂದ್ರೆ ಶ್ವೇತ ವರಾಹಾವತಾರ. ಸೊ ಇವಾಗ ಅದಕ್ಕೆ ನಮ್ಗೆ ನೋಡಿ ಎಷ್ಟೊಂದ್ ಸತಿ ಕನ್ಫ್ಯೂಷನ್ ಆಗುತ್ತೆ. ಇದೇನಿದು ಶ್ವೇತ ವರಾಹಾವತಾರ ಅಂತಾರೆ, ರಕ್ತ ವರಾಹಾವತಾರ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋತಾ ಇರ್ತೀವಿ ಅಲ್ವಾ? ನೋಡಿ, ಇವಾಗ ಒಂದೊಂದು ಮನ್ವಂತರ ಅವತಾರದಲ್ಲಿ ಭಗವಂತ ಒಂದೊಂದು ರೂಪದಲ್ಲಿ ಅವರು ಬರ್ತಾರೆ. ಇವಾಗ ಮತ್ತೆ ಎಲ್ಲಾ ಮನ್ವಂತರದಲ್ಲಿ ಅವರು ಈ ಎಲ್ಲಾ ಲೀಲೆಗಳನ್ನ ಮಾಡ್ಬೇಕು ಅಂತ ಇಲ್ಲ. ಇವಾಗ ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಲೀಲೆಗಳನ್ನ ಅವರು ಮಾಡ್ತಾರೆ. ಸೊ ಇವಾಗ ಸ್ವಯಂಭುವ ಮನ್ವಂತರದಲ್ಲಿ ಅವರು ಶ್ವೇತ ವರಾಹಾವತಾರದಲ್ಲಿ ಅವರು ಬರ್ತಾರೆ. ಸೊ ಇವಾಗ ಬ್ರಹ್ಮ ಯಾವಾಗ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಶತರೂಪ ಮತ್ತೆ ಸ್ವಯಂಭುವ ಮನು ಬಂದಾಗ ಅಲ್ಲಿ ಭೂಮಿನೇ ಇಲ್ಲ, ಅಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ. ಆಗ ಅವ್ರು ನಾವ್ ಏನ್ ಮಾಡ್ಬೇಕು ಅಂತ ಅವರು ದಿಗ್ಭ್ರಾಂತರಾಗ್ತಾರೆ. ಆಗ ಅವ್ರು ಮತ್ತೆ ಬ್ರಹ್ಮ ಪ್ರಾರ್ಥನೆ ಮಾಡಿದಾಗ ವರಹ ಅವತಾರದಲ್ಲಿ ಶ್ವೇತ ವರಹ ಅವತಾರದಲ್ಲಿ ಬಂದು ಆ ಭೂಮಿಯನ್ನ ಅವರು ಆ ಗರ್ಭೋದಕಶಾಹಿ ಸಮುದ್ರದಲ್ಲಿ ಬಿದ್ದಿರುವಂತಹ ಭೂಮಿಯನ್ನ ಆ ಶ್ವೇತ ವರಾಹ ಅವರು ಆ ಸ್ವಸ್ಥಾನದಲ್ಲಿ ಅವರು ಇಡಿಸ್ತಾರೆ. ಆಮೇಲೆ ಮತ್ತೆ ಸೃಷ್ಟಿ ಕಾರ್ಯ ನಡೆಯುತ್ತೆ. ಸೊ ಇದು ಆಗಿದ್ದು ಸ್ವಯಂಭುವ ಮನ್ವಂತರದ ಸಮಯದಲ್ಲಿ. ಅದೇ ತರನೇ ಈಗ ಚಾಕ್ಷುಷ ಮನ್ವಂತರ ಅಂದ್ರೆ ನಮ್ಮ ಹಿಂದಿನ ಮನ್ವಂತರ, ಈಗ ವೈವಸ್ವತ ಮನ್ವಂತರ ಅಲ್ಲ, ಅದ್ರ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರದಲ್ಲಿ ಏನಾಗತ್ತೆ? ಸೊ ಇಲ್ಲಿ ಹಿರಣ್ಯಾಕ್ಷ ಅವರು ಆ ಭೂಮಿಯನ್ನ ಆ ಸ್ವಸ್ಥಾನದಿಂದ ಬೇರ್ಪಡಿಸಿ ಅದನ್ನ ಹಿರಣ್ಯ ಗರ್ಭ ಸಮುದ್ರದಲ್ಲಿ ಅವರು ಅಡಗಿಸಿ ಇಡ್ತಾರೆ. ಸೊ ಆ ಸಮಯದಲ್ಲಿ ಮತ್ತೆ ಭೂಮಿ ಇಲ್ಲ ಅಂತಂದ್ರೆ ಇಲ್ಲಿ ಮತ್ತೆ ಸೃಷ್ಟಿ ಅದು ಇನ್ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಬ್ರಹ್ಮನ ಪ್ರಾರ್ಥನೆ ಮೇರೆಗೆ ರಕ್ತಾವತಾರದಲ್ಲಿ ಅವರು ಬರ್ತಾರೆ. ರಕ್ತವರ್ಣ ಅಂದ್ರೆ ಕೆಂಪು ವರ್ಣದಲ್ಲಿ ಅವರು ವರಹರೂಪಿಯಾಗಿ ಬಂದು ಆ ಭೂಮಿಯನ್ನ ಸ್ವಸ್ಥಾನದಲ್ಲಿ ಅವರು ಇಡ್ತಾರೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ಇವಾಗ ನಾವ್ ಏನನ್ನ ತಿಳ್ಕೊಳ್ಲಿಕ್ಕೆ ಹೊರಟಿದೀವಿ, ಇದು ಕ್ರಾನಲಾಜಿಕಲ್ ಆರ್ಡರ್ ಅಲ್ಲಿ ಇಲ್ಲ, ಇದಾದ್ಮೇಲೆ ಇದೇ ನಡೆಯುತ್ತೆ, ಇದಾದ್ಮೇಲೆ ಇದೇ ನಡೆಯುತ್ತೆ ಅಂತ. ಸೊ ಇವಾಗ ಯಾವುದು ಆ ಮನ್ವಂತರದಲ್ಲಿ ನಡೆದಿರುವಂತಹ ಲೀಲೆಗಳನ್ನ ನಮ್ಗೆ ಇಲ್ಲಿ ನಮ್ಮ ಭಾಗವತದಲ್ಲಿ ಮತ್ತೆ ನಮ್ಮ ಆಚಾರ್ಯರು ಅದನ್ನ ಅವ್ರು ಕೋಟ್ ಮಾಡ್ತಾರೆ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ನಮ್ಗೆ ಗೊತ್ತಾಗ್ತಿರೋ ಪ್ರಕಾರನೇ ವರಾಹಾವತಾರ 2 ರೂಪದಲ್ಲಿ ಬಂದಿದೆ. ಶ್ವೇತ ವರಾಹಾವತಾರ ಮೊದಲ ಮನ್ವಂತರ ಅಂದ್ರೆ ಸ್ವಯಂಭುವ ಮನ್ವಂತರದಲ್ಲಿ ಬಂದಿದೆ. ಮತ್ತೆ ಆ ಚಾಕ್ಷುಷ ಮನ್ವಂತರದಲ್ಲಿ ಅವರು ರಕ್ತವರ್ಣದಲ್ಲಿ ಅವರು ಬರ್ತಾರೆ ವರಾಹಾವತಾರದಲ್ಲಿ. ಸೊ ಮತ್ತೆ ನಮ್ಗೆ ಇದೇ ತರ ನಮ್ಗೆ ಇವಾಗ ಅವತಾರದ ಬಗ್ಗೆ ನಾವು ಅಂದ್ರೆ ಮನ್ವಂತರದ ಬಗ್ಗೆ ನಾವು ತಿಳ್ಕೊಂತ ಹೋದ್ರೆ, ಸೊ ಎಲ್ಲಾ ಅವತಾರದಲ್ಲಿ ಭಗವಂತ ಎಲ್ಲಾ ಲೀಲೆಗಳನ್ನ ಅವರು ಮಾಡೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಅದೇ ತರ ಇಲ್ಲಿ ಇನ್ನೊಂದು ನಾವು ತುಂಬಾ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಕೃಷ್ಣಾವತಾರ ಪ್ರತಿಯೊಂದು ದಿವ್ಯ ಯುಗದ ದ್ವಾಪರ ಯುಗದಲ್ಲಿ ಬರುತ್ತಾ? ಇಲ್ಲ ಮಾತಾಜಿ, ಬರೋದಿಲ್ಲ ಅಲ್ವಾ? ಮತ್ತೆ ಯಾವ ಒಂದು ಸಮಯದಲ್ಲಿ ಬ್ರಹ್ಮನ ಯಾವ ಒಂದು ಹಗಲಿನ ಅವಧಿಯಲ್ಲಿ ಈ ಒಂದು ದ್ವಾಪರ ಯುಗದಲ್ಲಿ ಕೃಷ್ಣ ಕಾಣಿಸ್ಕೋತಾರೆ? ಕೊನೆಯಲ್ಲಿ. ಇವಾಗ 28ನೇ ದ್ವಾಪರೆಯಲ್ಲಿ ಕಾಣಿಸಿಕೊಳ್ತಾರೆ ಮಾತಾಜಿ. 28ನೇ ದಿವ್ಯ ಯುಗ ಕೃಷ್ಣ, 28ನೇ ದಿವ್ಯ ಯುಗದ ದ್ವಾಪರ ಯುಗದಲ್ಲಿ ಕಾಣಿಸ್ಕೊಳ್ತಾನೆ ಅಲ್ವಾ? ಇವಾಗ 71 ದಿವ್ಯ ಯುಗದಲ್ಲಿ 28ನೇ ದಿವ್ಯ ಯುಗದ ಸೈಕಲ್ ಅಲ್ಲಿ ದ್ವಾಪರ ಯುಗದ ಕೊನೆಯಲ್ಲಿ ಅವರು ಕೃಷ್ಣ ಕಾಣಿಸ್ಕೊತಾರೆ. ಈಗ ನಮ್ಮ ಹಿಂದೆ ಬಂದಿರುವಂತಹ ಆ ದಿವ್ಯ ಯುಗದಲ್ಲಿ ಬಂದಿರುವಂತಹ ದ್ವಾಪರ ಯುಗದಲ್ಲಿ ಕೃಷ್ಣ ಕಾಣಿಸ್ಕೊಂಡಿಲ್ಲ. ನಾವೆಲ್ಲ ತುಂಬಾ ಪುಣ್ಯವಂತರು ನೋಡಿ, ನಮ್ಮ ಹಿಂದಿನ ಒಂದು ಯುಗದಲ್ಲೇನೆ ಕೃಷ್ಣ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ನಮ್ಮ ಒಂದು ಈ ಕಲಿಯುಗದಲ್ಲೇನೆ 500 ವರ್ಷಗಳ ಹಿಂದೆ
ಚೈತನ್ಯ ಮಹಾಪ್ರಭುಗಳು ಕಾಣಿಸ್ಕೊಂಡಿದ್ದಾರೆ ಅಲ್ವಾ. ಸೊ ನಾವ್ ಎಷ್ಟು ನಾವು ಪುಣ್ಯ ಮಾಡಿದ್ವಿ. ನಾವ್ ಯಾವಾಗ್ಲೂ ಅನ್ಕೋತೀವಲ್ವಾ, ಅಯ್ಯೋ ನಾವುನು ಸಹ ದ್ವಾಪರ ಯುಗದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಚೈತನ್ಯ ಮಹಾಪ್ರಭುಗಳು ಬಂದಾಗ ನಾವು ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅಲ್ವಾ. ಸೊ ನಮ್ಗೆ ಇವಾಗ ಅಷ್ಟು ಪುಣ್ಯ ಇಲ್ಲ ಅಂದ್ರೂ ಸಹ ನಾವ್ ಇವಾಗ ಅವರು ಬಂದಿರುವಂತಹ ಯುಗದಲ್ಲೇನೆ ನಾವು ಕಾಣಿಸ್ಕೊಂಡಿದೀವಿ ಅಲ್ವಾ. ಕೃಷ್ಣ ಮತ್ತೆ ಚೈತನ್ಯ ಮಹಾಪ್ರಭು ಇಬ್ಬಿಬ್ರು ಬಂದಿದ್ದಾರೆ ಅಲ್ವಾ. ಅದಕ್ಕೆ ಈ ಚೈತನ್ಯ ಮಹಾಪ್ರಭು ಬಂದಿರುವಂತಹ ಈ ಒಂದು 10,000 ವರ್ಷಗಳು ಇದನ್ನ ನಮ್ಗೆ ಗೋಲ್ಡನ್ ಪೀರಿಯಡ್ ಅಂತ ನಾವು ಕರಿತೀವಿ ಅಲ್ವಾ. ಈ 10,000 ವರ್ಷಗಳಾದ್ಮೇಲೆ ನಮ್ಗೆ ಆ ನಿಜವಾದ ಕಲಿಯುಗ ಶುರುವಾಗುತ್ತೆ. ನಾವು ಮತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆ ಕೃಷ್ಣನ ನಾಮಸ್ಮರಣೆನೇ ಆಗ್ಲಿ ಅಥವಾ ಪ್ರಭುಪಾದರ ಪುಸ್ತಕಗಳಾಗಿ ಕೃಷ್ಣ ಪ್ರಜ್ಞೆನೇ ಆಗ್ಲಿ ಯಾವ್ದು ಇರೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದಕ್ಕೆ ಈ ಸಮಯವನ್ನ ನಾವು ಉಪಯೋಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗ್ಬೇಕು. ಇದು ಆಲ್ಮೋಸ್ಟ್ ಸತ್ಯಯುಗಕ್ಕೆ ಈಕ್ವಲ್, ಅದಕ್ಕೆ ಗೋಲ್ಡನ್ ಪೀರಿಯಡ್ ಅಂತ ನಮ್ಗೆ ಕರೀತಾ ಇದ್ದಾರೆ. ಸೊ ಇವಾಗ ನಾವ್ ಸಂಕಲ್ಪ ಮಂತ್ರ ಮಾಡ್ಕೊಂಡಾಗ್ಲೂ ಅಷ್ಟೇನೆ ಅಲ್ವಾ. ನಮ್ಗೆ ಈ ಎಲ್ಲ ಏನು ಈ ಕಾಲ ಮಾನ ಎಲ್ಲ ಏನಿದೆ ಅದೆಲ್ಲವನ್ನ ನಾವು ಹೇಳ್ಕೊತಾ ಇದೀವಿ, ಆದ್ರೆ ನಮ್ಗೆ ಅದರ ಅರಿವು ಆಗ್ತಾ ಇಲ್ಲ ಅಲ್ವಾ. ಆದ್ಯ ಬ್ರಹ್ಮಣ, ತೃತೀಯ ಪ್ರಾರ್ತೆ, ಶ್ವೇತ ವರಾಹ ಕಲ್ಪೆ, ವೈವಸ್ವತ ಮನ್ವಂತರೆ. ನೋಡಿ, ನಾವು ವೈವಸ್ವತ ಮನ್ವಂತರೆ ಅಂತ ನಾವು ಹೇಳ್ಕೊತಾ ಇದೀವಿ ಅಲ್ವಾ. ನಾವು ಯಾವ ಮನ್ವಂತರದಲ್ಲಿ ಇದೀವಿ ಅಂತ ಹೇಳ್ಕೊತಾ ಇದೀವಿ. ಮತ್ತೆ ಕಲಿಯುಗೆ ಪ್ರಥಮ ಪಾದೆ, ನಾವಿನ್ನ ಪ್ರಥಮ ಪಾದದಲ್ಲಿ ಇದೀವಿ ಕಲಿಯುಗದಲ್ಲಿ ಅಲ್ವಾ. 4,32,000 ವರ್ಷಗಳಲ್ಲಿ ನಾವಿವಾಗ ಪ್ರಥಮ ಪಾದ, ನಾವಿನ್ನ ಬರೀ 5,000 ವರ್ಷಗಳನ್ನ ಅಷ್ಟೇ ನಾವು ಕಳೆದಿದ್ದೀವಿ ಅಲ್ವಾ. ಜಂಬೂ ದ್ವೀಪದಲ್ಲಿದ್ದೀವಿ, ಭರತ ವರ್ಷ, ಭರತ ಖಂಡೆ. ನೋಡಿ, ಇದೆಲ್ಲವೂ ಸಹ ನಮ್ಮ ಈ ಒಂದು ಸೃಷ್ಟಿಯನ್ನೇ ನಮ್ಗೆ ತಿಳಿಸಿಕೊಡ್ತಾ ಇದೆ. ಆ ಸೃಷ್ಟಿಯಲ್ಲಿರುವಂತಹ ಜಿಯೋಗ್ರಫಿನೂ ತಿಳಿಸಿಕೊಡ್ತಾ ಇದೆ, ಮತ್ತೆ ಕಾಲಮಾನವನ್ನು ಸಹ ನಮ್ಗೆ ತಿಳಿಸಿಕೊಡ್ತಾ ಇದೆ ಅಲ್ವಾ. ನಮ್ಗೆ ಪ್ರತೀಕ್ಷೆ ನಮ್ಗೆ ಜ್ಞಾಪಿಸ್ತಾ ಇದೆ. ನಮ್ಗೆ ಪ್ರತಿದಿನ ನಾವು ಸಂಕಲ್ಪ ಮಾಡ್ಕೋತೀವಿ ಪೂಜೆ ಮಾಡ್ಬೇಕಾದ್ರೆ ಅಲ್ವಾ. ಸೊ ಅದು ನಮ್ಮ ಸ್ಥಾನದ ಅರಿವನ್ನ ಅದು ನಮ್ಗೆ ಕೊಡ್ತಾ ಇದೆ. ನೀವ್ ಏನನ್ನ ಮಾಡ್ಬೇಕು ಈ ಮಾನವ ಜನ್ಮ ಬಂದಾಗ ಅಂತ ಹೇಳ್ಬಿಟ್ಟು ನಮ್ಗೆ ಒತ್ತಿ ನಮ್ಗೆ ನಮ್ಮ ಈ ಎಲ್ಲ ಧರ್ಮ ಗ್ರಂಥಗಳು ಮತ್ತೆ ನಮ್ಮ ಏನು ಆಚಾರ ನಡೆ ನುಡಿ ಇದೆಯೋ ಅದೆಲ್ಲವೂ ಸಹ ನಮ್ಗೆ ನೆನಪಿಸ್ತಾ ಇದೆ ಅಲ್ವಾ. ಸೊ ಇವಾಗ ಸ್ವಯಂಭುವ ಮನುವಿನ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಸೊ ಸ್ವಯಂಭುವ ಮನು ಮೊದಲನೆಯ ಮನು. ಸೊ ಅವರು 14 ಮನುಗಳಲ್ಲಿ ಮೊದಲ ಮನು ಅಲ್ವಾ. ಬ್ರಹ್ಮನ ಹಗಲಲ್ಲಿ 14 ಮನುಗಳು ಬರ್ತಾರೆ, ಅದರಲ್ಲಿ ಮೊದಲ ಮನು ಬಂದು ಸ್ವಯಂಭುವ ಮನು. ಅವನು ಮಾನಸ ಪುತ್ರ. ನಾವು ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರ ಹಾಗೇನೆ ಬ್ರಹ್ಮ ಯಾವಾಗ ನನ್ಗೆ ಸೃಷ್ಟಿ ಮಾಡ್ಬೇಕಪ್ಪ ಅಂತ ಅನ್ಸಿದ ತಕ್ಷಣ ಮನಸ್ಸಿನಿಂದನೇ ಸ್ವಯಂಭುವ ಮತ್ತು ಮನು ಮತ್ತೆ ಶತರೂಪ ಅವನ ಪತ್ನಿಯಾದ ಶತರೂಪ ಇಬ್ರು ಸಹ ಕಾಣಿಸ್ಕೊತಾರೆ. ಸೊ ಬ್ರಹ್ಮನಿಗೆ ಅನೇಕ ಗಂಡು ಮಕ್ಕಳಿದ್ದಾರೆ, ಯಾಕಂದ್ರೆ ಬ್ರಹ್ಮನ ಕೆಲಸನೇ ಈ ಸೃಷ್ಟಿ ಕಾರ್ಯವನ್ನ ಮಾಡೋದು. ಅನೇಕ ಮಕ್ಕಳಿದ್ದಾರೆ, ಆದ್ರೂ ಸಹ ಈ ಸ್ವಯಂಭುವ ಮನುವನ್ನ ಮೊದಲು ಯಾಕೆ ಹೇಳ್ತಾರೆ ಅಂದ್ರೆ ಅವರು ಭಗವಂತನ ಪರಮ ಭಕ್ತ ಅಂತ ಹೇಳ್ಬಿಟ್ಟು ನಮ್ಗೆ ಭಾಗವತದಲ್ಲಿ ತಿಳಿಸಿಕೊಡ್ತಾರೆ. ಇವಾಗ ನಾವೆಲ್ಲನೂ ಸಹ ನಮ್ಮನ್ನೆಲ್ಲನೂ ಸಹ ಮಾನವರು ಅಂತ ನಾವು ಕರೀತಾರೆ ಅಲ್ವಾ. ಸೊ ಇವಾಗ ಮಾನವರು ಅಂತ ನಮ್ಮನ್ನ ಯಾಕೆ ಕರೀತಾರೆ? ಮನುವಿನಿಂದ ಬಂದವರು. ನಾವೆಲ್ಲನೂ ಸಹ ಮನುವಿನಿಂದ ಬಂದಿದೀವಿ, ಅದಕ್ಕೋಸ್ಕರ ನಮ್ಮನ್ನ ಮಾನವರು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಮನುವನ್ನ ಆದಿ ಅಂತಾನೂ ಕರೀತಾರೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ನಮಗ್ ಗೊತ್ತಿರೋ ಹಾಗೇನೆ ಆದ್ಮಿ, ಆದಮ್ ಬೇರೆ ಬೇರೆ ಭಾಷೆಯಲ್ಲಿ, ಮತ್ತೆ ಮನು ಅಂತ ಇವಾಗ ಇಂಗ್ಲಿಷಲ್ಲೂ ಸಹ ಮ್ಯಾನ್ ಅಂತೀವಿ. ಸೊ ಅದನ್ನು ಸಹ ಈ ಮನುವಿನಿಂದಾನೇ ಬಂದಿರೋದು. ಅಂದ್ರೆ ನಮ್ಮ ಮೂಲ ಪುರುಷರು ಅಂದ್ರೆ ತಂದೆ ತಾಯಿಗಳು ಯಾರು ಅಂತಂದ್ರೆ ಮನು ಮತ್ತೆ ಶತರೂಪ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಮತ್ತೆ ಅಡಮ್ ಅಂಡ್ ಈವ್ ಅಂತ ನಾವ್ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದಕ್ಕೂ ಸಹ ಇದು ಈಕ್ವಿವೆಲೆಂಟ್ ಆಗತ್ತೆ. ಸೊ ಇವಾಗ ಸ್ವಯಂಭೂ ಮನು ಅವರ ಒಂದು ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋಣಂತೆ. ನಾವ್ ಇವಾಗ ಅವರನ್ನ ನೋಡಿ, ಅವರ ಜೀವನವನ್ನ ನೋಡಿ ನಾವ್ ಏನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಯಂಭುವ ಮನು ಅವರು ಆಧ್ಯಾತ್ಮಿಕ ತತ್ವಗಳಿಗೆ ಮತ್ತೆ ಆಳವಾದ ಭಕ್ತಿ ಮತ್ತು ಬದ್ಧತೆಗೆ ಹೆಸರುವಾಸಿ. ನೋಡಿ, ಎಲ್ಲವೂ ಸಹ ಇದೆ. ಅವ್ರು ಇವಾಗ ಗೃಹಸ್ಥರಾಗಿದ್ದಾರೆ, ಮತ್ತೆ ಎಷ್ಟು ಜವಾಬ್ದಾರಿ ಇದೆ. ಈ ಒಂದು ಪ್ರಜಾ ಸಂಖ್ಯೆಯನ್ನ ಅವ್ರು ಜಾಸ್ತಿ ಮಾಡ್ಬೇಕು ಅಲ್ವಾ. ಅದೇ ಸಮಯದಲ್ಲಿ ಅವರು ಆಳವಾದ ಭಕ್ತಿಯಲ್ಲಿ ಅವರು ಇದ್ದಾರೆ, ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಅವರು ಇಲ್ಲಪ್ಪ ನನಗೆ ಈ ಕೆಲಸವನ್ನ ಕೊಟ್ಟಿದ್ದಾರೆ, ನಾನು ಪ್ರಜಾ ಸಂಖ್ಯೆನ ಅಭಿವೃದ್ಧಿ ಮಾಡ್ಬೇಕು, ಇದೊಂದು ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ ಅಂತ ಇಲ್ಲ. ಅವರು ಅದೇ ಸಮಯದಲ್ಲಿ ತನ್ನನ್ನು ಸಹ ಅವರು ಆ ಭಗವದ್ ಭಕ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಮತ್ತೆ ತಾನು ಆಳ್ತಾ ಇರುವಂತಹ ಆ ಒಂದು ಪ್ರಜೆಗಳನ್ನು ಸಹ ಅವರು ಭಗವದ್ ಭಕ್ತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವ್ ಇವಾಗ ನೋಡಿದ್ರೆ ಆ ಕೃಷ್ಣ ಈ ಭಗವದ್ಗೀತೆಯನ್ನ ಯಾರಿಗೆ ತಿಳಿಸಿಕೊಟ್ರು? ಭಗವದ್ಗೀತೆಯನ್ನ ಯಾರಿಗೆ ತಿಳಿಸಿಕೊಟ್ರು ಕೃಷ್ಣ? ನಮ್ಗೆ ಅರ್ಜುನಿಗೆ ಎಲ್ಲಾರ್ಗು ತಿಳಿಸ್ಕೊಟ್ರು ಮಾತಾಜಿ. ಅಂದ್ರೆ ಅವ್ರು ಮೇನ್ ಆಗಿ ಇವಾಗ ಅವರು ವಿವಸ್ವಾನಿಗೆ ತಿಳಿಸಿಕೊಟ್ರು, ಅದಾದ್ಮೇಲೆ ಮನುವಿಗೆ ತಿಳಿಸಿಕೊಟ್ರು, ಇಕ್ಷ್ವಾಕು ಅಂದ್ರೆ ರಾಜರಿಗೆ ತಿಳಿಸಿಕೊಡ್ತಾ ಇದ್ದಾರೆ ಅವರು. ಯಾಕೆ ಅವರು ಬೇರೆ ಯಾರಿಗೋ ತಿಳಿಸ್ಕೊಡ್ಬೋದಾಗಿತ್ತಲ್ಲ, ಸಾಮಾನ್ಯ ಮನುಷ್ಯನಿಗೆ ಅಥವಾ ಯಾರೋ ಒಬ್ಬ ಸಾಮಾನ್ಯನಾದವ್ರಿಗೆ ತಿಳಿಸ್ಕೊಡ್ಬೋದಾಗಿತ್ತು. ಅದೇ ರಾಜರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಜೆಗಳು ಜಾಸ್ತಿ ಇರ್ತಾರಲ್ಲ, ಹಾಗಾಗಿ ಅಲ್ವಾ. ಅವರು ಪ್ರಜೆಗಳು ರಾಜರ ಮಾತನ್ನ ಕೇಳಿಸ್ಕೊತಾರೆ. ಅದಕ್ಕೆ ನಮ್ಗೆ ಪ್ರಭುಪಾದ್ರನ್ನ ನೋಡಿದ್ರು ಅಷ್ಟೇನೆ ಅಲ್ವಾ. ಪ್ರಭುಪಾದ್ರನು ಸಹ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ನೆಹರು ಅವರನ್ನ ಭೇಟಿ ಮಾಡಿದ್ರು ಅಲ್ವಾ. ಯಾಕಂದ್ರೆ ಅವರೆಲ್ಲರನ್ನೂ ಸಹ ಈ ಭಗವದ್ ಭಕ್ತಿಗೆ ಬಂದ್ರೆ ಎಲ್ಲರನ್ನೂ ಸಹ ಅವರು ಭಕ್ತಿಗೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅವರ ಮಾತನ್ನ ಕೇಳಿಸ್ಕೊತಾರೆ ಅಲ್ವಾ. ಇವಾಗ ನಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ್ಲೂ ಅಷ್ಟೇನೆ ಅಲ್ವಾ, ಯಾರನ್ನ ಕರೆಸ್ತಾರೆ? ಫಿಲಂ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್ ನ ಕರೆಸ್ತಾರೆ, ಯಾಕಂದ್ರೆ ಅವ್ರ ಮಾತನ್ನ ಜನಗಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಅದೇ ತರನೇ ಇಲ್ಲಿ ಸ್ವಯಂಭುವ ಮನು ನೋಡಿ, ಅವನು
ಆಧ್ಯಾತ್ಮಿಕ ತತ್ವಗಳಿಗೆ, ಆಳವಾದ ಭಕ್ತಿಗೆ ಮತ್ತೆ ಬದ್ಧತೆಗೆ ಹೆಸರುವಾಸಿಯಾಗಿ ಅವನು ಇದ್ರು. ಇವಾಗ ನಮ್ಗೆ ಆ ಸ್ವಯಂಭುವ ಮನುವಿನ ಆ ಒಂದು ಏನು ಮನೆತನವನ್ನ ಅವ್ರು ತಿಳಿಸಿಕೊಡ್ತಾ ಇದ್ರೆ, ಇದನ್ನ ನೀವು ಆಲ್ರೆಡಿ ನೀವು ತಿಳ್ಕೊಂಡಿದ್ರ, ನಾನು ಇದನ್ನ ಡೀಟೇಲ್ ಆಗಿ ಹೋಗೋದಿಲ್ಲ. ಸ್ವಯಂಭುವ ಮನು ಮತ್ತೆ ಶತರೂಪಕ್ಕೆ ಎಷ್ಟು ಜನ ಮಕ್ಳಿದ್ರು? 5 ಜನ. 5 ಜನ ಮಕ್ಳು. ಯಾರ್ಯಾರು? ಪ್ರಿಯವ್ರತ, ಉತ್ತಾನಪಾದ, ಆಕುತಿ, ಪ್ರಸೂತಿ, ದೇವಹೂತಿ. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಿದೀವಿ, ಆಲ್ರೆಡಿ ತಿಳ್ಕೊಂಡಿದ್ರೆ. ಉತ್ತಾನಪಾದನ ಆ ಒಂದು ವಂಶದಲ್ಲೇ ನಮಗೆ ಧ್ರುವ ಮಹಾರಾಜ ಮತ್ತೆ ಅವರ ವಂಶಗಳೆಲ್ಲ ಬರುತ್ತೆ ಅಲ್ವಾ. ಪೃಥು ಮಹಾರಾಜ ಅಲ್ಲಿ ತನಕನೂ ಅದು ಹೊರಟೋಗುತ್ತೆ. ಮತ್ತೆ ಪ್ರಿಯವ್ರತ ಮಹಾರಾಜ ಅಲ್ವಾ. ಸೊ ಇದು ತುಂಬಾ ಮುಖ್ಯವಾದದ್ದು. ಪ್ರಿಯವ್ರತ ಮಹಾರಾಜ ಅವನ್ಗೆ ಈ ಒಂದು ಪ್ರಜಾ ಸಂಖ್ಯೆ ಅಂದ್ರೆ ಜಾಸ್ತಿ ಮಾಡೋದ್ರಲ್ಲಿ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರೆ ಆ ಒಂದು ಕಾರ್ಯ ನಡಿಲೇಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಬ್ರಹ್ಮನ ಒಂದು ಸಲಹೆಯ ಮೇರೆಗೆ ಪ್ರಿಯವ್ರತ ಮತ್ತೆ ಅವರು ಗೃಹಸ್ಥಾಶ್ರಮವನ್ನು ಅವರು ಸ್ವೀಕರಿಸ್ತಾರೆ ಅಲ್ವಾ. ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಈ ಜಂಬೂ ದ್ವೀಪವನ್ನ ಅವರು 7 ಖಂಡಗಳಾಗಿ 7 ಸಮುದ್ರಗಳಾಗಿ ಅವರು ವಿಂಗಡಿಸ್ತಾರೆ ಅಲ್ವಾ. ಅಂದ್ರೆ ಏನರ್ಥ ಅಂದ್ರೆ, ಇವಾಗ ಆ ಒಂದು ತಂದೆ ಹೇಳಿರುವಂತಹ ಮಾತನ್ನ, ಅಂದ್ರೆ ತಂದೆ ಹೇಳ್ತಾರೆ ಬ್ರಹ್ಮ, ಇದು ನನಗೆ ಭಗವಂತನ ಆಜ್ಞೆ ಆಗಿದೆ. ಸೊ ಭಗವಂತನ ಆಜ್ಞೆನೆ ನಡ್ಸ್ಕೊಂಡು ಹೋಗೋದೇ ನಮ್ದು ತುಂಬಾ ಮುಖ್ಯ ಕರ್ತವ್ಯ. ನೀನ್ ಈ ಕೆಲಸವನ್ನ ನೀನು ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ದಲೆ ನೀನು ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ರಿಯವ್ರತ ಮಹಾರಾಜ ಮತ್ತೆ ಅವರು ಯಾರು ಸ್ವಯಂಭೂ ಮನುವಿನ ಸ್ವಯಂಭೂ ಮನುವನ್ನ ಕಾಡಿಗೆ ಕಳಿಸ್ಬಿಟ್ಟು ಅವರು ಈ ರಾಜ್ಯಭಾರದಲ್ಲಿ ತೊಡ್ಕೋತಾರೆ. ಅಂದ್ರೆ ಇವಾಗ ನೋಡಿ, ಸ್ವಯಂಭೂ ಮನು ನಾನು ಈ ಇಡೀ ಒಂದು ವಿಶ್ವದ ಒಂದು ರಾಜ ಅಂತ ಹೇಳ್ಕೊಂಡು ಅವ್ನು ಇರ್ಬೋದಾಗಿತ್ತು. ಅದೇ ಇವಾಗ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಾರೆ, 70 ವರ್ಷ 80 ವರ್ಷ ಆದ್ರೂ ಸಹ ಅವರು ತಮ್ಮ ಕುರ್ಚಿಯನ್ನು ಅವ್ರು ಬಿಡೋದೇ ಇಲ್ಲ ಅಲ್ವಾ. ನಮ್ಮ ವರ್ಣಾಶ್ರಮ ಧರ್ಮದ ಪ್ರಕಾರ ನಾವು 50 ವರ್ಷ ಆಗಿದ ತಕ್ಷಣ ನಾವು ವಾನಪ್ರಸ್ಥಾಶ್ರಮವನ್ನ ಸ್ವೀಕರಿಸಿ ನಾವು ನಮ್ಮ ಗುರಿಯನ್ನ ಮುಟ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕು, ಭಗವಂತನ ಬಳಿಗೆ ಹೋಗ್ಲಿಕ್ಕೆ. ಆದ್ರೆ ನಾವ್ ಇಲ್ಲಿ ನೋಡ್ತಾ ಇದೀವಿ, ಇವ್ರಿಗೆ ಯಾರಿಗೂ ಸಹ ಆ ಕುರ್ಚಿಯ ಮೇಲೆ, ಆ ಸ್ಥಾನದ ಮೇಲೆ, ಅಧಿಕಾರದ ಮೇಲೆ ಮೋಹನೇ ಇಲ್ಲ ಅಲ್ವಾ. ಅವ್ರನ್ನ ಬೇರೆಯವ್ರು ಫೋರ್ಸ್ ಮಾಡ್ತಾ ಇದಾರೆ. ಬಾ ನೀನು ಆಡಳಿತ ಮಾಡು, ನೀನು ನನ್ನನ್ನ ನೀನು ಬಿಡುಗಡೆಗೊಳಿಸು, ನಾನು ನನ್ನ ಈ ವಾನಪ್ರಸ್ಥ ಆಶ್ರಮವನ್ನ ಸ್ವೀಕರಿಸ್ಬೇಕು, ನನ್ನ ಆಧ್ಯಾತ್ಮಿಕ ಉನ್ನತೀಕರಣ ನಾನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಯಾರು ಸ್ವಯಂಭುವ ಮನು ಪ್ರಿಯವ್ರತನನ್ನ ಕರೀತಾ ಇದ್ದಾರೆ. ಸೊ ಬ್ರಹ್ಮ ಬಂದ್ ಹೇಳಿದಕ್ಕೆ ಪ್ರಿಯವ್ರತ ಆಯ್ತು ಅಂತ ಹೇಳ್ಬಿಟ್ಟು ಅವರು ಒಪ್ಕೋತಾರೆ ಅಲ್ವಾ. ಅಂದ್ರೆ ಇದರಿಂದ ನಮ್ಗೆ ಗೊತ್ತಾಗತ್ತೆ ಅವರೆಲ್ಲ ಎಷ್ಟು ಚೆನ್ನಾಗಿ ಆ ವರ್ಣಾಶ್ರಮ ಧರ್ಮವನ್ನ ಅವರು ಫಾಲೋ ಮಾಡ್ತಾ ಇದ್ರು. ಮತ್ತೆ ಅವರು ತಮ್ಮ ಆ ಒಂದು ಕರ್ತವ್ಯದ ಜೊತೆ ಅವರ ಒಂದು ಗುರಿ ಅಂದ್ರೆ ಭಗವಂತನ ಬಳಿಗೆ ಹೋಗುವಂತಹ ಗುರಿಯನ್ನು ಸಹ ಅವರು ಸಾಧಿಸ್ತಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಗೊತ್ತಾಗತ್ತೆ ಅಲ್ವಾ. ಮತ್ತೆ ಆಕುತಿ, ಪ್ರಸೂತಿ, ದೇವಹೂತಿ ಬಗ್ಗೆ ನೀವು ಡೀಟೇಲ್ ಆಗಿ ನೀವು ತಿಳ್ಕೊಂಡ್ರಿ. ಕಪಿಲ ಮುನಿ ಬಗ್ಗೆ ಮಾತಾಡಿ ತಿಳಿಸಿಕೊಟ್ರು. ಮತ್ತೆ ಆಕುತಿ, ಪ್ರಸೂತಿ ಅಲ್ವಾ. ನೀವು ಮತ್ತೆ ಶಿವನ ಬಗ್ಗೆನೂ ಸಹ ನೀವು ದಕ್ಷ, ಅದ್ರ ಬಗ್ಗೆನೂ ಸಹ ನೀವು ತಿಳ್ಕೊಂಡ್ರಿ. ಮತ್ತೆ ಯಾರು ದಕ್ಷನಿಂದ ಎಸ್ಪೆಷಲಿ ಎಲ್ಲಾ ಜೀವರಾಶಿಗಳು ಬೇರೆ ಬೇರೆ, ಅಂದ್ರೆ ಇವಾಗ ಮಾನವರೆಲ್ಲರೂ ಸಹ ಮನುವಿನಿಂದ ಬಂದಿರೋರು. ಆದ್ರೆ ಈ ದಕ್ಷ ಪ್ರಜಾಪತಿ ಅವರ ಸಂತತಿ, ಅವರ ಹೆಣ್ಣು ಮಕ್ಕಳ ಸಂತತಿಯಿಂದ ಬೇರೆಲ್ಲ ಏನೆಲ್ಲ ಇದೆ 84 ಲಕ್ಷ ಜೀವರಾಶಿಗಳು, ಅವೆಲ್ಲನೂ ಸಹ ಅವರಿಂದ ಬಂದಿರೋದು. ಆ ಕಶ್ಯಪ ಬ್ರಹ್ಮ ಅಂತ ನಾವೇನ್ ಕರಿತೀವೋ ಅವರಿಂದ ಬಂದಿರೋ ಅಂಥದ್ದು. ಸೊ ಇದು ಫ್ಯಾಮಿಲಿ ಟ್ರೀ ಆಫ್ ಸ್ವಯಂಭುವ ಮನಿ. ಇದ್ರ ಬಗ್ಗೆ ನಾನು ಮತ್ತೆ ಡೀಟೇಲ್ ಆಗಿ ಹೋಗೋದಿಲ್ಲ, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಇದೊಂದನ್ನ ನಾನು ಹೇಳ್ತೀನಿ, ಯಜ್ಞ ನಾನು ಅವಾಗ್ಲೇ ಹೇಳ್ತಾ ಇದ್ನಲ್ಲ. ಇವಾಗ ಆಕುತಿ ಅವರು ಪ್ರಜಾಪತಿ ರುಚಿಯನ್ನ ಅವರು ಮದ್ವೆ ಆಗ್ತಾರೆ. ಮನು ಅವ್ರಿಗೆ ಒಂದು ಏನು ಮಾತನ್ನ ಹೇಳ್ತಾರೆ, ಅಂದ್ರೆ ನೀವು ಇವಾಗ ನಿನ್ಗೆ ಯಾವ ಮಗ ಹುಡ್ತಾನೋ ಮತ್ತೆ ನೀನ್ ಅದನ್ನ ನನಗೆ ದತ್ತುಪುತ್ರನಾಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಆಗ ಪ್ರಜಾಪತಿ ರುಚಿ ಮತ್ತೆ ಆಕುತಿಗೆ ಯಜ್ಞ ಅಂತ ಹೇಳ್ಬಿಟ್ಟು ಹುಡ್ತಾರೆ. ಸೊ ಯಜ್ಞ ಬೇರೆ ಯಾರು ಅಲ್ಲ, ಅವರು ದೇವೋತ್ತಮ ಪರಮಪುರುಷನ ಆ ಒಂದು ಮನ್ವಂತರ ಅವತಾರ. ಆ ಮೊದಲ ಮನ್ವಂತರ ಏನಿದೆ, ಆ ಮನ್ವಂತರ ಅವತಾರದ ವಿಷ್ಣುವಿನ ಅವತಾರ ಯಾರು ಅಂತಂದ್ರೆ ಯಜ್ಞ. ಸೊ ಅವರು ದೇವತೆಗಳ ನಾಯಕನಾದ ಇಂದ್ರನಾದನು. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇಂದ್ರನ ಪದವಿಗೆ ಯಾರಾದ್ರೂ ಅರ್ಹರಿಲ್ಲ ಅಂತಂದ್ರೆ ಆಗ ದೇವೋತ್ತಮ ಪರಮಪುರುಷನೇ ಅವರು ಆ ಇಂದ್ರ ಪದವಿಯನ್ನ ಸ್ವೀಕರಿಸಿ ಅವರು ಆಡಳಿತವನ್ನ ಮಾಡ್ತಾರೆ ಅಲ್ವಾ. ಸೊ ಇವಾಗ ಮೊದಲನೇ ಮನ್ವಂತರದಲ್ಲಿ ಯಾರು ಅರ್ಹರಾದ ವ್ಯಕ್ತಿ ಇರ್ಲಿಲ್ಲ. ಸೊ ಅವರೇನೇನೆ ದೇವತೆಗಳ ನಾಯಕನಾದ ಇಂದ್ರರಾಗ್ತಾರೆ. ಸೊ ಇವಾಗ ಮತ್ತೆ ಉತ್ತಾನಪಾದನ ಬಗ್ಗೆ ಮತ್ತೆ ಸುನೀತಿ, ಧ್ರುವ ಮಹಾರಾಜ ಇವ್ರ ಬಗ್ಗೆ ಎಲ್ಲಾನು ಸಹ ನೀವು ಡೀಟೇಲ್ ಆಗಿ ನೀವು ತಿಳ್ಕೊಂಡಿರ. ನಾನು ಮತ್ತೆ ಅದನ್ನ ಡೀಟೇಲ್ ಆಗಿ ಹೇಳಿಕ್ ಹೋಗ್ತಾ ಇಲ್ಲ. ಮತ್ತೆ ಪ್ರಿಯವ್ರತನ ಬಗ್ಗೆ ನಾನು ಇವಾಗ ಹೇಳ್ದೆ. ಸೊ ಪ್ರಿಯವ್ರತನಿಗೆ ಯಾವುದೇ ಒಂದು ವ್ಯಾಮೋಹ ಇರ್ಲಿಲ್ಲ ಈ ಒಂದು ರಾಜ್ಯಭಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೂನು ಸಹ ಅವನು ಈ ತನ್ನ ತಂದೆಯ ಒಂದು ಮಾತಿನ ಪ್ರಕಾರ ಅವನು ಆ ರಾಜ್ಯಭಾರವನ್ನ ವಹಿಸ್ಕೊತಾನೆ. ಕೊನೆಗೆ ಅವನು ಮುಕ್ತಿಯ ಕಡೆಗೂ ಸಹ ಅವನು ಸಾಕ್ತಾನೆ. ಅವನು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊತಾನೆ. ಸೊ ಇವಾಗ ಸ್ವಯಂಭೂ ಮನು ಇನ್ನೊಂದು 5 ನಿಮಿಷ ಹೇಳ್ಬಿಡ್ತೀನಿ. ಸೊ ಸ್ವಯಂಭೂ ಮನು ಅವನು ಹೇಗೆ ಈ ಒಂದು ಆಡಳಿತವನ್ನ ಮಾಡ್ತಾರೆ, ನಮ್ಗೆ ಗೊತ್ತಿರೋ ಹಾಗೇನೆ ಮನು ಸಂಹಿತ ಅಂತ ಇದೆ ಅಲ್ವಾ. ಈಗ ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಮನು ಸಂಹಿತವನ್ನ ನಾವು ಫಾಲೋ ಮಾಡ್ಕೊಂಡು ಬರ್ಬೇಕಾಗಿತ್ತು.
ಆದ್ರೆ ದುರದೃಷ್ಟವಶಾತ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಅದರಲ್ಲಿ ಬಂದಿರುವಂತಹ ಈ ಒಂದು ಜಾತಿ ಅಂತ ನಾವ್ ಏನ್ ಕರಿತೀವಿ, ಆದ್ರೆ ಭಗವಂತ ಏನ್ ಹೇಳಿದ್ರು ಅದನ್ನ ಅವರು ವಿಭಾಗಿಸಿರೋದು ಯಾವ ತರ ವಿಭಾಗಿಸಿದ್ರು? ಕೃಷ್ಣ ವರ್ಣಾಶ್ರಮವನ್ನ ಹೇಗೆ ವಿಭಾಗಿಸಿದ್ದವರು? ವರ್ಣಾಶ್ರಮ ಮಾಡಿದ್ರು, 4 ವರ್ಣಗಳನ್ನ ಮಾಡಿದ್ರು. ಅವರು ಯಾವುದರ ಆಧಾರದ ಮೇಲೆ ಅವ್ರು ಮಾಡ್ತಾರೆ ವರ್ಣಗಳನ್ನ? ಗುಣಕರ್ಮ ಕರ್ಮ ಅಲ್ವಾ? ಗುಣಕರ್ಮ ವಿಭಾಗಶಃ ಅಲ್ವಾ? ಆದ್ರೆ ಅದನ್ನೇ ಇಲ್ಲಿ ಮನುವು ಸಹ ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದು. ಆದ್ರೆ ನಾವೆಲ್ಲನೂ ಸಹ ಜಾತಿಯ ಆಧಾರದ ಮೇಲೆ ಮಾಡೋದ್ರಿಂದ, ಇವಾಗ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಅವರ ಮಗ ಬ್ರಾಹ್ಮಣ ಅಂತ ನಾವ್ ಇವಾಗ ಪರಿಗಣಿಸ್ತಾ ಇದೀವಿ. ಅವರು ಬ್ರಾಹ್ಮಣದ ಆ ಒಂದು ಏನು ನಿಯಮಗಳಿದೆ ಅದನ್ನ ಅನುಸರಿಸಲಿಲ್ಲ ಅಂದ್ರೂ ನಾವು ಅವ್ರನ್ನ ಬ್ರಾಹ್ಮಣ ಅಂತ ಕರಿತಾ ಇದೀವಿ ಅಲ್ವಾ? ಅದರಿಂದನೇ ನಿಮ್ಗೆ ಇಲ್ಲಿ ಮೇಲು ಕೇಳು ಅಂತ ಆಯ್ತು. ಅದಕ್ಕೋಸ್ಕರ ಅವರು ಈ ಮನು ಸಂಹಿತೆಯನ್ನ ಅವರು ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಿರುಚೇ ಬಿಟ್ರು. ಅವ್ರು ಅದನ್ನ ತೆಗ್ದಾಕ್ಬಿಟ್ರು ಅವ್ರು ಮನು ಸಂಹಿತೆಯನ್ನ ಅಲ್ವಾ? ಸೊ ಮತ್ತೆ ನಮ್ಗೆ ಮನು ಸಂಹಿತೆಯಲ್ಲಿ ಇವಾಗ ಹೆಣ್ಣು ಗಂಡು ಅದ್ರ ಬಗ್ಗೆನೂ ಸಹ ನಮ್ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ದಾರೆ. ಅದನ್ನು ಸಹ ಖಂಡಿಸ್ತಾರೆ ಈ ಒಂದು ಈಗ ಪ್ರೆಸೆಂಟ್ ಜನರೇಷನ್ ಏನಿದೆ ಅದು. ಯಾಕೆ ಅಂತಂದ್ರೆ ನಮ್ಗೆ ಇವಾಗ ಹೌದು ನಮ್ಮ ದೇಹ ಸೃಷ್ಟಿಯಾಗಿರೋದೇ ಹಾಗೆ. ಹೆಣ್ಣು ಏನ್ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಗಂಡು ಏನ್ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ನಾವು ಇವಾಗ ಸಮ ಅಂತ ನಾವು ಹೊರಟಿದೀವಿ, ಅದು ಸಾಧ್ಯ ಇಲ್ಲ ಅಂತ ಬಿಟ್ಟು ಇವನ್ ನಮ್ಗೆ ಕೃಷ್ಣನು ಸಹ ಹೇಳ್ತಾರೆ, ಪ್ರಭುಪಾದರನು ಸಹ ಹೇಳ್ತಾರೆ ಅಲ್ವಾ? ನಮ್ಮ ಸ್ಥಾನವನ್ನ ನಾವು ಉಳಿಸ್ಕೊಂಡು ನಮ್ಮ ಆ ನಿಗದಿತ ಕರ್ತವ್ಯವನ್ನ ಮಾಡ್ಕೊಂಡು ನಾವು ಭಗವಂತನ ಬಳಿಗೆ ಹೋಗ್ಬೇಕೇ ಹೊರತು ನಾನು ನೀನು ಸಮ ಅಂತ ಹೇಳ್ಬಿಟ್ಟು ನಾವೆಲ್ಲಿ ಹೋರಾಟವನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವಾ? ಸೊ ಆದ್ರೆ ಇದನ್ನ ಮನು ಸಂಹಿತೆಯಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವಿವಾಗ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಆದ್ರೆ ಸ್ವಯಂಭುವ ಮನು ಏನ್ ಮಾಡ್ತಾನೆ? ಅವನು ಒಬ್ಬ ರಾಜನಾಗಿ ಗೃಹಸ್ಥನಾಗಿ ತನ್ನ ನಿಗದಿತ ಕರ್ತವ್ಯಗಳನ್ನ ಅವನು ಪರಿಪೂರ್ಣವಾಗಿ ಅವನು ನಿರ್ವಹಿಸ್ತಾನೆ. ಅದ್ರ ಜೊತೆ ಅವನು ಆಳವಾದ ಭಕ್ತಿಯನ್ನ ಅವನು ಹೊಂದಿರ್ತಾನೆ. ಮತ್ತೆ ತನ್ನ ನಾಗರಿಕರನ್ನು ಸಹ ಅವರ ಕಲ್ಯಾಣವನ್ನು ಮಾಡ್ತಾನೆ. ಅವನು ಈ ಭೌತಿಕ ಪ್ರಪಂಚದಲ್ಲಿ ಇರೋಷ್ಟು ದಿವಸ ಅವರು ಸಂತೋಷವಾಗಿ ಜೀವನವನ್ನ ಮಾಡ್ತಾ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಏನೆಲ್ಲ ಬೇಕೋ ಆ ಒಂದು ಮಾರ್ಗವನ್ನ ಅವ್ರಿಗೆ ತೋರಿಸ್ತಾನೆ. ಮತ್ತೆ ಅವ್ರ ಸಮಯದಲ್ಲಿ ಎಲ್ಲ ಈ ಒಂದು ಭೂಮಿಯ ಸೃಷ್ಟಿಯಲ್ಲಿ ಏನೆಲ್ಲ ಬೇಕು ಒಬ್ರು ಸಂತೋಷವಾಗಿರ್ಲಿಕ್ಕೆ ಆ ತರ ಅಲ್ಲಿ ಇರುತ್ತೆ. ಆ ಪ್ರಕೃತಿ ಮಾತೆನೂ ಸಹ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಇವಾಗ ಮನು ನಮ್ಗೆ 2 ವಿಷಯಗಳನ್ನ ಅವ್ರು ತಿಳಿಸಿಕೊಡ್ತಾರೆ, ಒತ್ತಿ ಹೇಳ್ತಾರೆ. ಒಂದು ಕೋಪ ಅಲ್ವಾ? ನಮ್ಗೆ ಗೊತ್ತಿರಾಗ 2ನೇ ಅಧ್ಯಾಯದಲ್ಲಿ ನಮ್ಗೆ ಕೋಪದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ ಅಲ್ವಾ? ಒಬ್ಬ ಮನುಷ್ಯನ ಅವನತಿ ಆಗ್ಬೇಕು ಅಂತಂದ್ರೆ ಈ ಕೋಪದ ಪಾತ್ರ ಏನು ಅಂತ ಹೇಳ್ಬಿಟ್ಟು ಅಲ್ವಾ? ಯಾರಾದ್ರೂ ಅದ್ ಶ್ಲೋಕವನ್ನ ಜ್ಞಾಪಿಸ್ಕೊತೀರಾ? ಹರೇ ಕೃಷ್ಣ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಾತ್ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ನೋಡಿ, ನಾವೇನಾದ್ರೂ ಒಂದು ಕ್ಷಣ ಕೋಪ ಮಾಡ್ಕೊಂಡ್ರೆ ನಮ್ಮ ಮನುಷ್ಯ ಜೀವನವನ್ನೇ ನಾವು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ನಾವು ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಮನು ಸ್ವಯಂಭುವ ಮನು ಆ ಕೋಪದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ನೀವು ಕೋಪವನ್ನ ಮಾಡ್ಕೊಂಡ್ರೆ ನೀವು ನಿಮ್ಮ ಯೋಚನಾ ಶಕ್ತಿ ವಿವೇಚನಾ ಶಕ್ತಿನ ನೀವು ಕಳ್ಕೊಂಡ್ಬಿಡ್ತೀರಾ, ನಿಮ್ಮ ಗುರಿಯನ್ನ ನೀವು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಮತ್ತೆ ಅವರು ಭಕ್ತಿಯ ಬಗ್ಗೆನೂ ಸಹ ಅವರು ನಮ್ಗೆ ತಿಳಿಸಿಕೊಡ್ತಾರೆ. ನೋಡಿ, ಅವರು ರಾಜನಾಗಿದ್ರು ಸಹ ಅವರು ಭೌತಿಕ ಸುಖಗಳಿಗೆ ಅಂಟ್ಕೊಳ್ಳೋದೇ ಇಲ್ಲ ಅವರು ಅಲ್ವಾ? ನೋಡಿ, ನಮ್ಗೆ ಒಂದು ಚಿಕ್ಕದೊಂದು ಇವಾಗ ನಮ್ಮ ಮನೆಯಲ್ಲಿರುವಂತಹ ಒಂದು ಈ ಒಡೆತನವನ್ನ ನಮ್ಗೆ ಬಿಟ್ಕೊಡ್ಲಿಕ್ಕೆ ನಮ್ಮ ಸೊಸೆಗೆ ಬಿಟ್ಕೊಡ್ಬೇಕಂದ್ರೆ ನಾವು ಯೋಚನೆ ಮಾಡ್ತೀವಿ, ಆ ಕೀಯನ್ನ ನಮ್ಗೆ ಕೊಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಆದ್ರೆ ನೋಡಿ, ಇಲ್ಲಿ ಅವರು ರಾಜನಾಗಿದ್ದಾರೆ. ಅದು ಬರೇ ಒಂದು ಚಿಕ್ಕ ರಾಜ್ಯಕ್ಕೆ ರಾಜ ಅಲ್ಲ, ಇಡೀ ಒಂದು ಬ್ರಹ್ಮಾಂಡದ ರಾಜನಾಗಿದ್ದಾರೆ. ಆದ್ರೂ ಸಹ ಅವರು ತನ್ನ ಮಗ ಪ್ರಿಯವ್ರತನಿಗೆ ಕೇಳ್ಕೊತಾರೆ, ನೀನು ಅಧಿಕಾರ ವಹಿಸ್ಕೋ, ನನಗೆ ನಿವೃತ್ತನನ್ನಾಗಿ ಮಾಡಕ್ಕೆ ನೀನು ನನಗೆ ಸಹಾಯ ಮಾಡು, ನಾನು ಈಗ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ನಾನು ಭಗವದ್ ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಸೊ ಕೊನೆಗೆ ಶತರೂಪರನ ಜೊತೆ ಅವರು ನೈಮಿಷಾರಣ್ಯ ಕಾಡಿಗೆ ಹೋಗಿ ಅವರು ಅಲ್ಲಿ ಭಗವದ್ ಭಕ್ತಿಯನ್ನ ಮಾಡಿ ಅವರು ಭಗವಂತನ ಲೋಕಕ್ಕೆ ಅವರು ಹೋಗ್ತಾರೆ. ಸೊ ಇವಾಗ ಇಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದಾರೆ ಮನು ಅಂತಂದ್ರೆ, ನಾವು ಯಾವುದು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವು ಒಂದು ಸತಿ ಹುಟ್ಟಿದ್ಮೇಲೆ ಇಲ್ಲಿ ಎಲ್ಲ ಜಟಿಲತೆ ಇರುತ್ತೆ, ಸುಖ ದುಃಖ ಎಲ್ಲ ಇರುತ್ತೆ. ಆದ್ರೂ ಸಹ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ನಾವು ಆ ತೀವ್ರವಾದ ತಪಸ್ಸನ್ನ ನಾವು ಮಾಡ್ಬೇಕು, ಮತ್ತೆ ಆರಾಧನೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಇಬ್ರು ಗಂಡ ಹೆಂಡತಿ ಇಬ್ರು ಸಹ ನಮ್ಗೆ ಮಾರ್ಗದರ್ಶಕರಾಗಿದ್ದಾರೆ. ಸೊ ಸ್ವಯಂಭೂಮನು ಪ್ರಿಯವ್ರತ ಅವರೆಲ್ಲರೂ ಸಹ ನಮ್ಗೆ ಮಾರ್ಗದರ್ಶಕರಾಗಿದ್ದಾರೆ. ಈಗಿನ ರಾಜಕಾರಣಿಗಳ ತರ ನಮ್ಮ ನಾಯಕರು ಅಂತ ನಾವೇನ್ ಅನ್ಕೊಂಡಿದೀವೋ ಅವ್ರ ತರ ಇಲ್ಲ. ಅವರೆಲ್ಲ ನಮ್ಗೆ ವೋಟ್ ಕೊಡಿ ಅಂತ ಹೇಳ್ಬಿಟ್ಟು ಅವರ ಒಂದು ಇಂದ್ರಿಯ ಸುಖವನ್ನ ಅವರು ಪಡ್ತಾ ಇದ್ದಾರೆ ಅಲ್ವಾ? ಅದಕ್ಕೋಸ್ಕರ ಈ ಒಂದು ಮನುವಿನ ಬಗ್ಗೆ ನಾವು ತಿಳ್ಕೊಂಡಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಮನು ತನ್ನ ಜೀವನದ ಕೊನೆಯಲ್ಲಿ ಆಧ್ಯಾತ್ಮಿಕ ವಿಮೋಚನೆಯನ್ನ ಅವನು ಸಾಧಿಸ್ತಾನೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ಮ ಲೌಕಿಕ ಕರ್ತವ್ಯಗಳಿಂದ ನಾವು ನಿವೃತ್ತರಾಗಿ ನಾವು ನಮ್ಮ ಸಾಕ್ಷಾತ್ಕಾರದ ಬಗ್ಗೆನೂ ನಾವು ಸಂಪೂರ್ಣ ಗಮನ ಹರಿಸ್ಬೇಕು, ಸ್ವಯಂ ಸಾಕ್ಷಾತ್ಕಾರದ ಬಗ್ಗೆ. ಸೊ ಅದನ್ನ ನಮ್ಗೆ ಈ ನಮ್ಮ ಮನು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದರ ತೀರ್ಮಾನ ಏನು ಅಂದ್ರೆ, 4ನೇ ಸ್ಕಂದವು ಮನು ಮತ್ತು ಅವನ ಕುಟುಂಬವು ಸ್ಥಾಪಿಸಿದ ವಿಶಾಲ ಸಂತತಿ ಮತ್ತು ಪ್ರಬಲ ರಾಜ್ಯಗಳನ್ನ ವಿವರಿಸುತ್ತದೆ ಮತ್ತು ಪ್ರಸ್ತುತ ವಿಶ್ವದ ಅಡಿಪಾಯವನ್ನ
ರೂಪಿಸುತ್ತದೆ ಅಲ್ವಾ. ನಾವು ಯಾಕೆ ಹಿಂಗೆ ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡಿರ್ಬೇಕು, ನಾವು ನಮ್ಮ ಒಂದು ಗುರಿನ ನೋಡ್ತೀವಿ ಅಂತ ಅವ್ರು ಹೋಗ್ಲಿಲ್ಲ. ಅವ್ರು ಎರಡನ್ನೂ ಮಾಡ್ತಾರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ವಾ. ಅದಕ್ಕೆ ನಮ್ಗೆ ಇವಾಗ ವರ್ಣಾಶ್ರಮ ಧರ್ಮವನ್ನ ನಮ್ಗೆ ಅನುಸರಿಸ್ತಾ ಇದ್ದಾಗ ನಮ್ಗೆ ಭಾಗವತಮಲ್ಲಿ ಏನನ್ನ ಹೇಳ್ತಾರೆ, ಧರ್ಮ ಸ್ವನುಷ್ಠಿತ ಪುಂಸಃ ವಿಶ್ವಕ್ಸೇನ ಕಥಾಸುಯಃ ನಾ ಉತ್ಪಾದಯೇತ್ ಯದಿ ರತಿಂ ಶ್ರಮ ಏವೈಹಿ ಕೇವಲಂ. ನಾವು ನಮ್ಮ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ತಿದ್ದಾಗ ನಮ್ಗೆ ಭಗವಂತನಲ್ಲಿ ರತಿ ಬರ್ಲಿಲ್ಲ ಅಂದ್ರೆ ಶ್ರಮ ಏವೈಹಿ ಕೇವಲಂ, ವ್ಯರ್ಥ ಅಷ್ಟೇ, ನಮ್ಮ ಜೀವನ ವ್ಯರ್ಥ ಆಗೋಗುತ್ತೆ. ನಾವು ನಮ್ಮ ಈ ಒಂದು ನಿಗದಿತ ಕರ್ತವ್ಯವನ್ನ ಮಾಡ್ತಾ ನಾವು ಸರಿಯಾಗಿ ಮಾಡ್ತಿದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಭಗವಂತನ ಬಗ್ಗೆ ನಮ್ಗೆ ಭಕ್ತಿ ಬರ್ಬೇಕು. ಆಗ ನಾವು ನಮ್ಮ ಕರ್ತವ್ಯವನ್ನ ಗೃಹಿಣಿಯಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಆ ಕರ್ತವ್ಯನ ನಾವು ಸರಿಯಾಗಿ ನಿಭಾಯಿಸ್ತಿದೀವಿ ಅಂತ ಅರ್ಥ. ಭಗವಂತನ ಬಗ್ಗೆ ನಮ್ಗೆ ಭಕ್ತಿ ಬರ್ಲಿಲ್ಲ ಅಂದ್ರೆ ಶ್ರಮ ಏವಹಿ ಕೇವಲಂ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮನು ಮತ್ತೆ ಶತರೂಪ ಅವರು ನಮ್ಮ ಮೂಲ ಪುರುಷರು, ಅವರು ತಂದೆ ತಾಯಿಗಳು ಮನು ಮತ್ತೆ ಶತರೂಪ. ಇವಾಗ ಸ್ವಯಂಭುವ ಮನು, ಮೊದಲ ಮನು, ಅವ್ರು ನಮ್ಮ ಪೂರ್ವಜರು, ಮಾದರಿಯಾದಂತಹ ಆಡಳಿತಗಾರನಾಗಿದ್ರು. ಮತ್ತೆ ಸಕಾಲದಲ್ಲಿ ಅವರು ತ್ಯಾಗವನ್ನ ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲ ಎಷ್ಟು ರಾಜವಂಶಗಳೆಲ್ಲ ಇದೆ, ಧ್ರುವ ಮಹಾರಾಜ, ಪೃಥು ಮಹಾರಾಜ, ಮತ್ತೆ ದಕ್ಷ, ಇವ್ರದೆಲ್ಲ ರಾಜವಂಶಗಳನ್ನ ನೋಡಿದ್ರೆ ಕಪಿಲ, ಅವ್ರದೆಲ್ಲರ ಒಂದು ಪಿತಾಮಹ ಯಾರು ಅಂದ್ರೆ ನಮ್ಮ ಸ್ವಯಂಭುವ ಮನು. ಸೊ ವೈವಸ್ವತ ಮನು ಬಗ್ಗೆ ನಾನು ಅದಕ್ಕಿಂತ ಮುಂಚೆ ಹೇಳ್ದೆ. ನಾನು ನಮ್ಮ ವೈವಸ್ವತ ಮನು ಅವ್ರ ಹಿಂದಿನ ಒಂದು ಚಾಕ್ಷುಷ ಮನ್ವಂತರದಲ್ಲಿ ಅವರು ಸತ್ಯವ್ರತ ಮುನಿಯಾಗಿದ್ರು. ಅವರು ಭಗವಂತನ ಆ ಒಂದು ಸೇವೆಯನ್ನ ಮಾಡಿದಕ್ಕೆ ಅವರಿಗೆ ಪ್ರಮೋಷನ್ ಸಿಕ್ತು. ಅವರು ಈ ಒಂದು ಮನ್ವಂತರದಲ್ಲಿ ಅವರು ವೈವಸ್ವತ ಮನುವಾಗಿ ಇದ್ದಾರೆ ಅವರು. ಸೊ ಅದಕ್ಕೋಸ್ಕರ ನಾವ್ ಇವಾಗ ನಮ್ಗೆ ಏನನ್ನ ಇಲ್ಲಿ ಹೇಳ್ಕೊಡ್ತಾ ಇದಾರೆ, ನಾವು ನನ್ನ ಇಷ್ಟ ಬಂದಂಗೆ ನಾನು ಫಾಲೋ ಮಾಡಿದ್ರೆ ನಾವು ಗುರಿಯನ್ನ ಮುಟ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಸೊ ಅದಕ್ಕೋಸ್ಕರ ಅವರು ಸಹ ತುಂಬಾ ಜವಾಬ್ದಾರಿಯಾಗಿ ಜೀವನವನ್ನ ಮಾಡಿ ತೋರಿಸಿದ್ರು. ನಾವು ಸಹ ಇವಾಗ ಅವರನ್ನ ಅನುಸರಿಸಿದ್ರೆ ನಮ್ಮ ಗುರಿಯನ್ನ ನಾವು ಮುಟ್ಟಬಹುದು. ಈವನ್ ಕೃಷ್ಣನು ಸಹ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ನಾನು ದೇವೋತ್ತಮ ಪರಮ ಪುರುಷ, ನನ್ಗೆ ಇಷ್ಟ ಬಂದಂಗೆ ಇರ್ತೀನಿ ಅಂತ ಅವರು ಜೀವನವನ್ನ ಮಾಡ್ಲಿಲ್ಲ. ತುಂಬಾ ಜವಾಬ್ದಾರಿಯುತವಾಗಿ ಜೀವನ ಮಾಡಿದ್ರು ಅಲ್ವಾ. ಒಬ್ಬ ಮಗುವಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಸ್ನೇಹಿತನಾಗಿ, ಪತಿಯಾಗಿ ಏನೆಲ್ಲ ಮಾಡ್ಬೇಕು ಅದನ್ನ ಅವ್ರು ಮಾಡಿದ್ರು. ಈವನ್ ಅವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಸಂಧ್ಯಾ ವಂದನೆನೂ ಅವರು ಮಾಡ್ತಾ ಇದ್ರು, ಅದನ್ನು ಬಿಡ್ತಾ ಇರ್ಲಿಲ್ಲ ಅಲ್ವಾ. ಯಾಕಂದ್ರೆ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಕೃಷ್ಣ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನ ಸಾಮಾನ್ಯ ಜನಗಳು ಅನುಸರಿಸ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಪ್ರಭುಪಾದರು ಮತ್ತೆ ನಮ್ಮ ಎಲ್ಲ ಧರ್ಮ ಗ್ರಂಥಗಳು, ಆಚಾರ್ಯರು ಎಲ್ಲರನ್ನೂ ಸಹ ಈ ಒಂದು ಶ್ರೇಷ್ಠಾದ ವ್ಯಕ್ತಿಗಳನ್ನ ಅನುಸರಿಸಿ ಆಗ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿಯನ್ನ ಹೊಂದಬಹುದು ಮತ್ತೆ ಗುರಿಯನ್ನ ಮುಟ್ಬೋದು ಅಂತ ಹೇಳಿ ನಮ್ಗೆ ತಿಳಿಸಿಕೊಟ್ರು. ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ. ಮನ್ವಂತರ ಈಶಾನುಕಥಾ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೋ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ಆ ಡಾಟ್ಸ್ ನೆಲ್ಲ ಕನೆಕ್ಟ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಮೆಮೊರಿಯಲ್ಲಿ ಇಟ್ಕೊಳ್ಳಿಕ್ಕೆ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳಿದೀನಿ. ಏನಾದ್ರೂ ತಪ್ಪಾಗಿ ಹೇಳಿದ್ರೆ ನನ್ನ ಮೇಲೆ ಕ್ಷಮೆ ಇರ್ಲಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಪ್ರತಿ ಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನನ್ನು ಮರೆತು ಇರಬೇಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.